ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಟ. ಸ್ಪಂದನ ಹೀರೋಸ್ ಸಮಾಜದಲ್ಲಿ ಸಾಮಾನ್ಯರಂತೆ ಇದ್ದು ಯಾರೆಲ್ಲ ಸಮಾಜದಲ್ಲಿ ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಅವರಿಗೆಲ್ಲ ಸಹಾಯವನ್ನು ಮಾಡ್ತಾ ಬದುಕಿಗೆ ಭರವಸೆಯಾಗಿ ನಿಲ್ಲುವವರು. ಹಾಗೆಯೇ ಸಮಾಜದಲ್ಲಿ ಒಳಿತಿನ ಕೆಲಸಗಳನ್ನು ಮಾಡ್ತಾ ಸಮಾಜದ ಉದ್ಧಾರಕ್ಕಾಗಿ ಸಮಾಜದಲ್ಲಿ ಒಂದಷ್ಟು ಯಶಸ್ಸಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥ ಅದೆಷ್ಟೋ ಸಮಾಜ ಸೇವಕರು ಇರ್ತಾರೆ ಅಥವಾ ಅಂತಹ ಸಂಘ ಸಂಸ್ಥೆಗಳಿರ್ತವೆ. ಹಾಗಾಗಿ ಅಂತಹ ಸಮಾಜ ಸೇವಕರಾಗಲಿ ಅಥವಾ ಸಾಮಾಜಿಕ ಚಟುವಟಿಕೆಯನ್ನು ಮಾಡುವಂಥ ಸಂಘ ಸಂಸ್ಥೆಗಳು ಯಾವ ರೀತಿಯಲ್ಲಿ ಸಮಾಜಮುಖಿಯಾಗಿ ಬೆಳೀತಾ ಇದ್ದಾವೆ, ಯಾವ ರೀತಿಯಲ್ಲಿ ಸಮಾಜಕ್ಕೆ ನೆರಳಾಗಿ ನಿಲ್ತಾ ಇದ್ದಾವೆ, ಎಲ್ಲವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡ್ತಾ ಬಂದಿದ್ದೀವಿ. ಇವತ್ತು ಕೂಡ ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಒಬ್ಬರು ಅತಿಥಿ ಇದ್ದಾರೆ. ಇವರು ತನ್ನ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಮಂಗಳೂರು ಜನತೆಯ ಮನಸ್ಸಿನಲ್ಲಿ ಜಾಗವನ್ನು ಪಡ್ಕೊಂಡಿದ್ದಾರೆ. ಪರಿಸರವಾದಿಗಳಾಗಿ ಕಳೆದ 25-30 ವರ್ಷಗಳಿಂದ ತನ್ನದೇ ಆದಂಥ ಛಾಪನ್ನು ಮೂಡಿಸಿದವರು. ಪರಿಸರ ಪ್ರೇಮಿಯಾಗಿ ಮಂಗಳೂರು ಕರಾವಳಿ ಭಾಗದ ಜನಮನ ಗೆದ್ದವರು ಇವರು. ಹಾಗೆಯೇ ಅದೆಷ್ಟೋ ಸಂಘ ಸಂಸ್ಥೆಗಳಿಂದ ತನ್ನ ಪರಿಸರದ ಪ್ರೇಮ, ಅದಕ್ಕಾಗಿ ಮಾಡಿದಂಥ ಪರಿಶ್ರಮ ಏನಿದೆ, ಅದಕ್ಕಾಗಿ ಸಂಘ ಸಂಸ್ಥೆಗಳಿಂದ ಗೌರವವನ್ನು ಪಡೆದವರು, ಪ್ರಶಸ್ತಿಗಳನ್ನು ಪಡ್ಕೊಂಡವರು. ಹಾಗೆಯೇ ಸದ್ಯ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು. ನಾನು ಮಾತನಾಡ್ತಾ ಇರುವಂಥದ್ದು ಪರಿಸರವಾದಿಗಳು, ಸಮಾಜ ಸೇವಕರಾದಂಥ ಕೃಷ್ಣಪ್ಪ ಅವರ ಬಗ್ಗೆ. ಬಹಳಷ್ಟು ಸಾಧನೆ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಇವರು ಸಮಾಜಮುಖಿಯಾಗಿ ಹೇಗೆ ತನ್ನ ಕಾರ್ಯವನ್ನು ಆರಂಭಿಸಿದರು, ಹಾಗೆಯೇ ಪರಿಸರವಾದಿಗಳಾಗಿ ಇವರು ಯಾವ ರೀತಿಯಲ್ಲಿ ಪರಿಶ್ರಮವನ್ನು ಪಟ್ಟಿದ್ದಾರೆ, ಅವರಿಗೆ ಸಿಕ್ಕಂಥ ಅನುಭವಗಳಿರ್ಬೋದು. ಮುಖ್ಯವಾಗಿ ನಾನು ಹೇಳಲೇಬೇಕು, ಇವರ ವಯಸ್ಸು 85, ಆದರೆ ಇವರಲ್ಲಿರುವಂಥ ಹುರುಪು ಹುಮ್ಮಸ್ಸು ನೋಡಿದರೆ 25 ವರ್ಷದ ಯುವಕನಂತೆ. ಹಾಗಾಗಿ ಬಹಳಷ್ಟು ಖುಷಿಯಿಂದ ನಾನು ಇವರನ್ನು ಸಂದರ್ಶನ ಮಾಡ್ತಾ ಇದ್ದೀನಿ. ಮೊದಲದಾಗಿ ಶ್ರೀಯುತ ಕೃಷ್ಣಪ್ಪ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸಬೇಕು. ಕೃಷ್ಣಪ್ಪ ಅವರೇ, ನಮಗೆ ಹುರುಪಿನ ಹುಮ್ಮಸ್ಸಿನ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ 85 ಅನ್ನುವಂಥದ್ದು ನಮಗೆಲ್ಲ ವಯಸ್ಸಾಗಿರುವಂಥವ್ರು, ಅವರಿಗೆ ಉಲ್ಲಾಸ ಇರಲ್ಲ, ಉತ್ಸಾಹ ಇರಲ್ಲ ಅಂತ. ಆದರೆ ಇವೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದನ್ನು ನಿಮ್ಮನ್ನು ನೋಡಿದಾಗ ನಾವು ಅಂದ್ಕೊಳ್ಬೋದು, ನಿಮ್ಮಲ್ಲಿರುವಂಥ ಹುಮ್ಮಸ್ಸಿರ್ಬೋದು, ಆ ಶಕ್ತಿ ಅನ್ನುವಂಥದ್ದು ಇರ್ಬೋದು ಅಂತ. ಮೊದಲದಾಗಿ ನಾನು ಕೇಳುವಂಥದ್ದು ಕೃಷ್ಣಪ್ಪ ಅವರಲ್ಲಿ, ಸರಿ ಹೇಗಿದ್ದೀರಾ ತಾವು? ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಕ್ಷೇಮವಾಗಿದ್ದೀನಿ ನಾನು. ಖಂಡಿತ ಸರ್, ತಾವು? ಖಂಡಿತ ನಾವು ಕೂಡ ತುಂಬಾ ಖುಷಿಯಿಂದ ಇದ್ದೇವೆ. ನಿಮ್ಮನ್ನು ನೋಡಿದ ಬಳಿಕ, ನಿಮ್ಮಲ್ಲಿರುವ ಉತ್ಸಾಹ ಹುಮ್ಮಸ್ಸನ್ನು ನೋಡಿದ ಬಳಿಕ ಅಂತೂ ನಮ್ಮಲ್ಲಿರುವಂಥ ಉತ್ಸಾಹಗಳು ಕೂಡ ಜಾಸ್ತಿ ಆಗಿದೆ, ಖುಷಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಸರ್. ಏನು ನಿಮ್ಮ ಈ ಒಂದು ಸಾಮಾಜಿಕ ಬದುಕು ಜೊತೆಗೆ ಪರಿಸರವಾದಿಗಳಾಗಿ ನೀವು ಮಾಡಿದಂಥ ಕಾರ್ಯಕ್ರಮಗಳಿರ್ಬೋದು, ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳಿರ್ಬೋದು, ನಿಮ್ಮ ಜೀವನದಲ್ಲಿ ನಡೆದಂಥ ಒಂದಷ್ಟು ಘಟನೆಗಳಿರ್ಬೋದು, ಈ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಇರ್ತದೆ. ಹಾಗಾಗಿ ಮಾತನಾಡ್ತಾ ಹೋಗ್ತೀನಿ, ಒಂದೊಂದೇ ವಿಚಾರಗಳನ್ನು ನಿಮ್ಮ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಮೊದಲದಾಗಿ ಸರ್ ತಮ್ಮ ಬಾಲ್ಯದ ಬಗ್ಗೆ, ಅಂದರೆ ತಾವು ಹುಟ್ಟಿದಲ್ಲಿ ಬೆಳೆದದಲ್ಲಿ ನಿಮ್ಮ ತಂದೆ ತಾಯಿ ಇರ್ಬೋದು, ಆ ಒಂದು ದಿನಗಳ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ಬೋದು ನಮಗೆ ಅಂತ? ಖಂಡಿತವಾಗಿಯೂ. ನಾನು ಹುಟ್ಟಿದ್ದು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನುಗ್ಗೇಹಳ್ಳಿ ನಾಗರನವಲೆ ಅನ್ನೋ ಜಾಗದಲ್ಲಿ ಹುಟ್ಟಿ ಬೆಳೆದು ಕನ್ನಡ ಶಾಲೆಯಲ್ಲಿ ಎಲ್ಲ ಕಲಿತು, ಆ ನಂತರ ಚಿಕ್ಕಮಗಳೂರು ಜಿಲ್ಲೆಗೆ ಬಂದು ಅಲ್ಲಿ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್, ಅಲ್ಲಿ ಯೌವನ ಟೈಮಿನಲ್ಲಿ ಮ್ಯಾರೇಜ್ ಆಗಿರಲಿಲ್ಲ, ಆ ಟೈಮಿನಲ್ಲಿ ಬಂದು ಕೆಲಸಕ್ಕೆ ಸೇರಿದೆ. NMDC ಅಂತ ಹೇಳಿ, ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್, ಅಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿಂದ ಟ್ರಾನ್ಸ್ಫರ್ ಇಲ್ಲಿಗೆ ಮ್ಯಾಂಗ್ಳೂರಿಗೆ. ಮತ್ತು ಮ್ಯಾಂಗ್ಳೂರಿನಲ್ಲಿ ಕುದುರೆಮುಖ ಕಬ್ಬಿಣ ಅದಿರು ಕಂಪನಿಯ ಅಲ್ಲಿ 10 ವರ್ಷ ಕೆಲಸ ಮಾಡಿದೆ, ಮೆಕ್ಯಾನಿಕಲ್ ಆಪರೇಟರ್ ಆಗಿ. ನಂತರ ಜನರಲ್ ಫೋರ್ಮೆನ್ ಆಗಿ ಕೆನರಾ ಸ್ಟೀಲ್ ಬೈಕಂಬಾಡಿ ಅದರಲ್ಲಿ ಕೆಲಸ ಮಾಡಿದೆ 10 ವರ್ಷ. ಅನಂತರ ತಾನೇ ಸ್ವಯಂ ನಿವೃತ್ತಿ ಹೊಂದಿದ ನಂತರ ಪರಿಸರಕ್ಕೆ ಹೊಂದಿಕೊಂಡೆ. ನಾನು ಈ ಪರಿಸರ ಸಾಮಾಜಿಕ ಸೇವೆ ಮಾಡುವ ಏನಿದರಲ್ಲಿ ಅನ್ನೋ ರೀತಿ ಮನೋಭಾವನೆ ಬಂದು ನಾನು ಈ ಪರಿಸರಕ್ಕಾಗಿ ಬಂದೆ. ಓಕೆ ಕೃಷ್ಣಪ್ಪ ಅವರೇ, ನಿಮ್ಮಲ್ಲಿ ಒಂದೊಂದು ವಿಚಾರಗಳನ್ನು ನಾನು ಕೇಳುತ್ತಾ ಹೋಗ್ತೀನಿ. ಅಂದರೆ
ಒಂದು ಪ್ರಶ್ನೆ ಮೊದಲೇ ಕೇಳಿಬಿಡ್ತೀನಿ. ಯಾಕಂತ ಹೇಳಿದ್ರೆ ಯೌವನ ಇತ್ತು, ಜೊತೆಗೆ ಕೆಲಸ ಇತ್ತು, ಕೈ ತುಂಬ ಸಂಬಳ ಇತ್ತು. ಸೊ ಆ ಸಂದರ್ಭದಲ್ಲಿ ನಿಮ್ಮೊಳಗೆ ಆ ಸಮಾಜವಾದಿಯಾಗಿ ಬೆಳಿಬೇಕು ಅಥವಾ ಸಮಾಜಕ್ಕೆ ಏನಾದರೂ ಕೆಲಸಗಳನ್ನು ಅಥವಾ ಕಾರ್ಯಕ್ರಮಗಳನ್ನ ಮಾಡಬೇಕನ್ನುವಂಥ ಹುಮ್ಮಸ್ಸು ಆ ಸಂದರ್ಭದಲ್ಲಿ ಇರಲಿಲ್ವಾ? ಯಾಕಂದರೆ ತಾವು ಹೇಳ್ತೀರಾ ನಿವೃತ್ತಿ ಯಾವತ್ತೂ ಆಯಿತು, ಆ ಬಳಿಕ ನಾನು ಸಮಾಜಕ್ಕೆ ಹೊಂದ್ಕೊಂಡು ಪರಿಸರಕ್ಕೆ ಹೊಂದ್ಕೊಂಡು ಪರಿಸರದಲ್ಲಿ ಏನಾದರೂ ಬದುಕು ಸಾಗಿಸಬೇಕು, ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕಂತ ಹೆಜ್ಜೆ ಇಡ್ತೀರಾ. ಮುಂಚೆ ತಮ್ಮಲ್ಲಿ ಅಂತ ಮನಸ್ಥಿತಿ ಬಂದಿರಲಿಲ್ವಾ ಅಂತ? ಇತ್ತು, ಆವಾಗಲೂ ಇತ್ತು. ಓಕೆ. ಆವಾಗಲೂ ಈ ಪರಿಸರದ ಬಗ್ಗೆ ತುಂಬ ಇದು ಮಾಡಿ ಅವ್ರಿಗೆ ಕೆಲವರಿಗೆಲ್ಲ ನಾವು ಮಾರ್ಗದರ್ಶಕನಾಗಿದ್ದೀವಿ ಊರಿನಲ್ಲಿ. ಓಕೆ. ನೇಗಿಲು, ಈ ದನದ ನೇಗಿಲು ಮಾಡಿಕೊಡೋದು ಮತ್ತು ನೇಗಿಲು ನೊಗ ಮಾಡಿಕೊಡೋದು, ಇಂಥ ಕೆಲಸಗಳನ್ನೆಲ್ಲ ಮಾಡಿಸಿ ತೋರಿಸಿ ಮಕ್ಕಳಿಗೆಲ್ಲ ಇದು ಮಾಡ್ತಾಯಿದ್ದೆ ಯೌವನದಲ್ಲಿ. ಓಕೆ. ಮತ್ತು ತೆಂಗಿನಕಾಯಿ ಸುಲಿಯೋದು, ಈ ಕೆಲಸಗಳು ಇವೆಲ್ಲ ಕೆಲವೆಲ್ಲ ಸಾಮಾಜಿಕ ಕೆಲಸಗಳನ್ನೆಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಡೋದು ಇಂತೆಲ್ಲ ಮಾಡ್ತಾಯಿದ್ವಿ. ಮತ್ತು ಹೊಲ ಉಳುವುದರಲ್ಲಿ, ಅದರಲ್ಲಿ ಕೂಡ, ಮತ್ತು ಬೆಳೆಯೋದ್ರಲ್ಲಿ, ಹೊಲ ಕುಯ್ಯೋದ್ರಲ್ಲಿ, ಕಣದ ಕೆಲಸ, ಇಷ್ಟು ಸಹ ನಾವು ಯೌವನದಲ್ಲಿ ಮಾಡ್ತಾಯಿದ್ವಿ ನಾವು. ಓಕೆ. ಓಕೆ, ರೈಟ್. ಸೊ ಒಂದು ಯೌವನದಲ್ಲಿದ್ದಂಥ ಹುಮ್ಮಸ್ಸು, ಆ ಸಂದರ್ಭದಲ್ಲಿದ್ದಂಥ ಸಮಯಗಳಿರ್ಬೋದು, ನಮಗೆ ಸಮಯದ ಲಭ್ಯತೆ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಆ ಸಂದರ್ಭದ ಜವಾಬ್ದಾರಿ ಇತ್ತು ತಮ್ಮಲ್ಲಿ, ತಮ್ಮದೇ ಆದಂಥ ವೈಯಕ್ತಿಕ ಕೆಲಸಗಳಿತ್ತು. ಆದರೆ ನಿವೃತ್ತಿ ಪಡೆದ ಬಳಿಕ ತನ್ನ ಜೀವನವನ್ನ ಆರಾಮದಾಯಕವಾಗಿ ಕಳಿಬೋದಿತ್ತು ಸರ್ ನಿಮಗೆ. ಆದರೆ ನೀವು ಬದುಕಿದ್ರೆ ಪರಿಸರಕ್ಕಾಗಿ ಏನಾದರೂ ಮಾಡಿಕೊಂಡು ನಾನು ಬದುಕ್ತೀನಿ ಅನ್ನುವಂಥದ್ದು ಇಟ್ಟ ಹೆಜ್ಜೆನ ಇಡ್ತೀರಾ ಸರ್. ಸೊ ನಾನು ಕೇಳುವಂಥದ್ದು, ಆ ಸಂದರ್ಭದಲ್ಲಿ ನಿಮಗೆ ಮನೆಯವರು ಒಪ್ಕೊಂಡ್ರಾ? ಒಂದು ನಿವೃತ್ತಿ ಆದ ಬಳಿಕ ಆರಾಮಾಗಿರಿ ತಂದೆ ಅಂತ ಅಪ್ಪ ಅಂತ ಹೇಳ್ಬೋದು ಮನೆಯವರು. ಹಾಗಾಗಿ ನಾನು ಕೇಳುವಂಥದ್ದು, ನಿಮಗೆ ಒಪ್ಕೊಂಡ್ರ ಮನೆಯವರು ಅಂತ? ಹಾಗೆ ನನ್ನ ಶ್ರೀಮತಿಯವರು ಕೂಡ ಎಲ್ಲ ಮುಂಚೆ ಮೊದಲು ಹೇಳ್ತಿದ್ರು, ಯಾಕೆ ಸುಮ್ಮನೆ ನಮಗೆ ಇದು ಸಿಕ್ಕಿದ ಡಿಪಾಸಿಟ್ ಎಲ್ಲ ಇಟ್ಟು ಆರಾಮಾಗಿ ಜೀವನ ಮಾಡ್ಬೋದು, 2 ಮಕ್ಕಳಿದೆ, ಮದುವೆ ಆಗಿದೆ, ಎಲ್ಲ ಆಗಿದೆ, ಏನು ನಮಗೆ ಅಷ್ಟೇನು ಆರ್ಥಿಕ ಮುಗ್ಗಟ್ಟಿಲ್ಲ, ಯಾಕೆ ಬೇಕಿದೆಲ್ಲ ಅಂತ ಹೇಳ್ತಾಯಿದ್ರು. ನಂತರ ನಾನೇ ಮುಂದುವರೆದು ಇದಕ್ಕೆಲ್ಲ ಗಿಡ ನೆಡೋದು. ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಸಾಲು ಮರದ ತಿಮ್ಮಕ್ಕನವರ ಒಟ್ಟಿಗೆ ಸೇರಿ ಅಲ್ಲಿ ಮೂಲ್ಕಿಯಲ್ಲಿ, ಮತ್ತು ಇಲ್ಲಿ ನಮ್ಮ ಈಜುಕೊಳ ಮಂಗಳ ಸ್ಟೇಡಿಯಮ್ನಲ್ಲಿ PT ಉಷಾರ್ ಅವ್ರನ್ನ ಕರೆದು ಈಗೆಲ್ಲ ಒಂದೊಂದು ಗಿಡ ನೆಡುವಾಗ ನನಗೆ ಒಳ್ಳೆ ಖುಷಿ ಆಯಿತು. ಆಗ ಮತ್ತೆ ಇಷ್ಟು ಇರಲಿಲ್ಲ ವನ ಮಹೋತ್ಸವದ ಬಗ್ಗೆ. ಮತ್ತು ಮ್ಯಾಂಗ್ಳೂರು ಹಸಿರೀಕರಣ ಅನ್ನೋದು ಜಾಸ್ತಿ ಅಲ್ಲಲ್ಲಿ ಕೇಳಿ ಬರ್ತಾಯಿತ್ತು. ಆವಾಗ ನಮ್ಮ ಪಲೆಮಾರ್ ಸಾರು ಅವರು ಕೆಲವರೆಲ್ಲ ಇದ್ದರು, ರಾಮನಾಥ್ ರೈ ಇವರೆಲ್ಲ, ಅವರೊಟ್ಟಿಗೆಲ್ಲ ನಾನು ವನ ಮಹೋತ್ಸವ ಎಲ್ಲ ಮಾಡಿ ಅಲ್ಲೆಲ್ಲಿ ಗಿಡ ನೆಟ್ಟು, ಮತ್ತು ಹುಟ್ಟು ಹಬ್ಬಕ್ಕೆ ಗಿಡ ಕೊಟ್ಟು ಮಕ್ಕಳಿನಿಂದ ಅವರವರು ಹುಟ್ಟು ಹಬ್ಬದ ದಿನದ ಒಂದೊಂದು ಗಿಡ ನೆಡೆಸೋವಂಥ ಕಾರ್ಯಕ್ರಮ ಸರ್ಕಾರಿ ಜಾಗದಲ್ಲಿ ತುಂಬ ಮಾಡಿದ್ದು. ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ ಬೋಂದೇಲ್ ಗ್ರೌಂಡಿನಲ್ಲಿ, KHB ಕಾಲೋನಿಯ ಹಿಂಭಾಗದ ಗೌರ್ಮೆಂಟ್ ಜಾಗದಲ್ಲಿ. ಹೌದು ಸರ್, ನಾನು ಕೇಳಬೇಕು, ಅವತ್ತು ನೆಟ್ಟಂಥ ಗಿಡ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ನಿಮಗೆ ಆ ಗಿಡಗಳನ್ನು ಅವತ್ತು ಸಸಿಯಾಗಿ ಕಂಡವರು ತಾವು, ಗಿಡವಾಗಿ ಕಂಡವರು, ಇವತ್ತು ಬೆಳೆದು ಹೆಮ್ಮರವಾಗಿ ಬೆಳೆದಿದೆ. ನಿಮ್ಮ ಕಣ್ಣಾರದನ್ನ ನೋಡ್ತೀರಾ, ಏನು ಅನಿಸುತ್ತೆ ನಿಮಗೆ ಅಂತ? ನನಗೆ ಭಾರಿ ಖುಷಿ ಆಗ್ತದೆ. ಮೊನ್ನೆ ಕೂಡ ಕೆಲವರೆಲ್ಲ ಅಲ್ಲಿ ಕೇಳ್ತಾ ಇದ್ರು, ಏನಿದು ಒಳ್ಳೆ ಸ್ವರ್ಗ ಥರ ಉಂಟು ಇಲ್ಲಿ, ಅಲ್ಲಿ ಹೇರ್ ಕಂಡೀಷನ್ ಥರ ಉಂಟು. ನಾವೊಂದು ಅಲ್ಲಿ ಇದು ಮಾಡಿದ್ದು, ಮಕ್ಕಳಿಗಾಗಿ ವನಭೋಜನ ಮಾಡಿದ್ದು, ಮಕ್ಕಳೆಲ್ಲನೂ ಸೇರಿಸಿ ಆಟೋಟ ಸ್ಪರ್ಧೆ, ಸೈಕಲ್ ಜಾಥಾ, ಇದೆಲ್ಲ ನಾವು ಸ್ವಂತ ಖರ್ಚಿಂದ ನಾವು ಮಾಡ್ತಾಯಿದ್ದು. ಆವಾಗ ಮಕ್ಕಳು ಕೂಡ ಹೇಳ್ತಾಯಿದ್ರು, ಏನು ಚಳಿ ಇದರೊಳಗೆ, ಇಷ್ಟು ತಂಪು, ಹೇರ್ ಕಂಡೀಷನಲ್ಲಿ ಕೂಡ ಇಷ್ಟು ಇದಿಲ್ಲ, ಹಾಗೆ ಅಷ್ಟು ಹೇಳ್ತಾಯಿದ್ರು ಮಕ್ಕಳು ಕೂಡ. ಎಲ್ಲ ಫಲ ಬಿಟ್ಟಿದ್ದಾವೆ, ಹಕ್ಕಿಗಳು, ಕಾಗೆಗಳು, ಗೂಬೆ ಇವೆಲ್ಲ ಬರ್ತಾಯಿದ್ದಾವೆ, ಮತ್ತು ನವಿಲು ಕೂಡ ಬರ್ತಾಯಿದೆ ಈಗ ಅಲ್ಲಿ. ಓಕೆ. ಹಾಗೆ ಎಲ್ಲ ಹೋಗೋರು ಬರೋರು ಎಲ್ಲ ಖುಷಿ ಪಡ್ತಾರೆ. ಅಲ್ಲಿ ಗ್ರೌಂಡ್ ಇದೆ, ಕ್ರಿಕೆಟ್ ಗ್ರೌಂಡು, ವಾಕಿಂಗ್ ಬರೋರು ಇದ್ದಾರೆ, ಪ್ರತಿದಿನ ನೋಡ್ತಾರೆ ಆ ಏರಿಯಾ ಹೇಗಿದೆ ಅಂತೇಳಿ ಬಾಯಿ ಮೇಲೆ ಕೈ ಇಡ್ತಾ ಇದ್ದಾರೆ. ಓಕೆ. ಈಗಲೂ ಕೂಡ ನಾನೇ ಬೆಳಿಗ್ಗೆ ನೀರು ಹಾಕೋದು, ಅಲ್ಲ ಡ್ರಮ್ನಲ್ಲಿ ನೀರು ತುಂಬಿಸಿಡ್ತೀನಿ. ಕೆಲವೆಲ್ಲ ನೆಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ತದೆ, ಇವತ್ತು ಕೂಡ ಹಾಕಿದ್ದು. ಕೆಲವೆಲ್ಲ ಹಲಸಿನಕಾಯಿ, ಮಾವಿನಕಾಯಿ ಎಲ್ಲ ಬಿಟ್ಟಿದ್ದಾವೆ. ಕೆಲವೆಲ್ಲ ಹೀಗೆ ನುಗ್ಗೆ, ಇದೆಲ್ಲ ದಾನ ಧರ್ಮ ಪರೋಪಕಾರ, ಮಾರಲಿಕ್ಕೆಲ್ಲ ಹೋಗೋದಿಲ್ಲ. ಈಗಲೂ ಕೂಡ ಹಣ್ಣೆಲ್ಲ ಕೆಲವರು ತಿಂತಾರೆ, ನಾನು ಕೊಡ್ತಾ ಇರ್ತೀನಿ, ಅವ್ರಿಗೆ ಖುಷಿ ಆಗ್ತಾ ಇರ್ತದೆ. ಕೆಲವೊಂದು ಸಂಘ ಸಂಸ್ಥೆಗಳಿಗೂ ಕೂಡ ನಾನು ಹೋಗಿ ಕೊಟ್ಟು ಬರ್ತೇನೆ. ಉದಯವಾಣಿ ಕಚೇರಿ,
ವಿಜಯವಾಣಿ, ವಿಜಯ ಕರ್ನಾಟಕ, ಈಗೆಲ್ಲ ನಾನು ನಮ್ಮ ಸ್ನೇಹಿತರಿಗೆ ಹಣ್ಣು ತೊಳೆ ತಗೊಂಡೋಗಿ ಇದು ನೋಡಿ ಈ ವರ್ಷದ್ದು ಇಂಥ ಗಿಡ, ಇದು 11 ವರ್ಷದಲ್ಲಿ ಅಲ್ಲ 11 ತಿಂಗಳಲ್ಲಿ ಕಾಯಿ ಬಿಡ ಅಂತ ಮರ ಅಂಥೇಳಿ ಪರಿಚಯ ಮಾಡಿ ಅವರಿಗೆ ಕೊಟ್ಟು ಅದ್ರ ಫೋಟೋನು ಕೂಡ ಕೊಟ್ಟು ಬರ್ತಾ ಇದ್ದೀನಿ. ಓಕೆ ಓಕೆ ಸರ್, ಒಂದು ಖುಷಿಯಾದಂಥದ್ದು ನಿಮಗಿರುವಂಥ ಪರಿಸರ ಪ್ರೇಮ ಜೊತೆಗೆ ನೀವು ಅಲ್ಲಿ ಎಷ್ಟೇ ಪರಿಶ್ರಮ ಆಗಲಿ ಕಷ್ಟ ಆಗಲಿ ನೀವು ಆ ಕಷ್ಟನೋ ಕೆಲಸನೋ ಅದನ್ನು ಆನಂದಿಸ್ತೀರಾ, ನೀವು ತುಂಬ ಇಷ್ಟಪಡ್ತೀರಾ. ಅದು ನನಗೆ ತುಂಬ ಖುಷಿ ಆಯಿತು ಸರ್. ಇನ್ನೊಂದು ಸರ್ ನಿಮ್ಮ ಹತ್ರ ಕೇಳುವಂಥದ್ದು, ಇಷ್ಟೆಲ್ಲ ಮಾಡಬೇಕಾದ್ರೆ ಪ್ರೇರಣೆ ಯಾರು ಅಂತ ಕೇಳುವಂಥದ್ದು. ಯಾಕಂದರೆ ಸುಖ ಸುಮ್ಮನೆ ನಾವು ಏನನ್ನೋ ನೋಡದೆ ಏನು ನಮ್ಮ ತಲೆಗೆ ಬರದೆ ನಾವು ಯಾವುದೇ ಕೆಲಸವನ್ನು ಮಾಡಲ್ಲ. ಒಂದ ನೋಡಿರ್ತೀವಿ, ಕೇಳಿರ್ತೀವಿ, ಅಥವಾ ಯಾವುದೊಂದು ಆಕರ್ಷಣೆ ಆಗಿರುತ್ತೆ, ಅಥವಾ ಮನಸ್ಸಿನೊಳಗೆ ಏನೋ ಒಂದು ಇದನ್ನು ನಾನು ಮಾಡಿದರೆ ಹೇಗೆ ಅನ್ನೋಂಥ ಕುತೂಹಲ ಇರುತ್ತೆ. ನಿಮಗೆ ಏನು ಸರ್ ಪ್ರೇರಣೆ ಅಂತ? ಪ್ರೇರಣೆ ಅಂದರೆ ನನಗೆ ಫಸ್ಟು ನನ್ನ ಶ್ರೀಮತಿಯವರು ರಾಧಾಮಣಿ ಅಂತೇಳಿ ಅವ್ರ ಹೆಸರು, ಅವರಿಗೂ ಕೂಡ 70 ಕಳೀತು. ಅವರು ನಾನು ಮಾಡುವಾಗ ಅವರು ಬಂದೇ ಬರ್ತಾಯಿದ್ರು. ಬೇಡ ಬೇಡ ಅಂತ ಹೇಳೋರು ಮುಂಚೆ. ಅಲ್ಲಿ ನಾನು ಗಿಡ ನೆಡೋದು ಮತ್ತು ಹುಲ್ಲು ತೆಗೆಯೋದು ಅದೆಲ್ಲ ಮಾಡ್ತಾ ಇರುವಾಗ ಮನೆಯಿಂದ ನೀರು ತಂದು ಕೊಡೋದು, ನೀರು ಕುಡಿಸೋದು, ಮತ್ತು ಬಿಸ್ಕಿಟು ಅದು ಇದು ತಿಂಡಿ ಎಲ್ಲ ಅಲ್ಲಿಗೆ ತಂದು ಕೊಡೋರು. ಎಷ್ಟು ಹೇಳಿದ್ರು ಸೊಳ್ಳೆ ಕಡ್ತಾ ಅದೆಲ್ಲ ಅವರು ಕೇರ್ ಮಾಡ್ದಲೇ ಅವರು ಕೂಡ ಬರೋರು. ಅವರು ಪ್ರೇರಣೆ. ಇತ್ತೀಚಿನ ದಿನಗಳಲ್ಲಿ ಇವರು ನನ್ನ ಸ್ನೇಹಿತರೆಲ್ಲ ಇದ್ದಾರೆ, ಮತ್ತು ನಾನು ಅವರ ಹೆಸರೆಲ್ಲ ಹೇಳ್ತೀನಿ ಈಗಲೇ. ನಾನು ನಿಮ್ಮ ಹತ್ರ ಒಂದೊಂದೇ ಕೇಳ್ತಾ ಹೋಗ್ತೀನಿ. ತಾವು ಹೇಳಿದ್ರಿ ತಮ್ಮ ಮಡದಿಯವರು ನಿಮ್ಮ ಜೊತೆಗಿದ್ದವರು ಯಾರೋ ಒಂದು ರೀತಿಯಲ್ಲಿ ಪ್ರೇರಣೆ ಆದರು ಅಂತ. ನೀವು ಮೊದಲು ಹೆಜ್ಜೆ ಇಡುವಾಗ ನನಗೇನೋ ಒಂದು ಆಸೆನೋ ಆಸಕ್ತಿ ಆಗಿರುತ್ತೆ, ಆದರೆ ಅದನ್ನು ಮಾಡಬೇಕಾದ್ರೆ ಒಂದು ಪ್ಲಾನ್ ಬೇಕಾಗುತ್ತೆ. ಏನಾದರೂ ಒಂದು ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಪ್ಲಾನ್ ಮಾಡಬೇಕಾಗುತ್ತೆ, ಒಂದು ಯೋಜನೆ. ಸೊ ಮೊದಲು ಮಾಡಿದ ಕಾರ್ಯಕ್ರಮ ತಮಗೆ ನಿವೃತ್ತಿ ಆಗುತ್ತೆ, ಆ ಬಳಿಕ ಪರಿಸರವಾದಿಗಳಾಗಿ, ಪರಿಸರ ಪ್ರೇಮಿಯಾಗಿ, ಸಮಾಜ ಸೇವಕರಾಗಿ ಬೆಳಿಬೇಕು, ಏನೋ ಒಂದು ಸಮಾಜದ ಜೊತೆ ನಾನು ನಿಲ್ಲಬೇಕು ಅನ್ನುವಂಥ ಮನಸ್ಸು ಬಂದ ಮೇಲೆ ಸರ್ ಮೊದಲು ಮಾಡಿದ ಕಾರ್ಯಕ್ರಮದ ನೆನಪನ್ನು ಮಾಡ್ಕೊಳ್ಬೋದಾ? ಎಲ್ಲಿ, ಹೇಗಾಯಿತು ಅದು? ಮಾಡಿಕೊಳ್ಬೋದು. ಫಸ್ಟು ನಾನು 1980ರಲ್ಲಿ PT ಉಷಾ ಅವ್ರನ್ನ, ವಂದನಾ ರಾವ್ PT ಉಷಾ ಅಥ್ಲೆಟಿಕ್ನಲ್ಲಿ ಗೆದ್ದರು. ಅವ್ರನ್ನ ಇಲ್ಲಿ ನಮ್ಮ ನೆಹರು ಮೈದಾನಕ್ಕೆ ಕರೆತಂದರು. ನಮ್ಮ ಇವರು ನಮ್ಮ ಕೇರಳ ಸಮಾಜದವರು ಅವ್ರನ್ನ ಕರೆಸಿ ಅವ್ರನ್ನ ಸನ್ಮಾನ ಮಾಡಬೇಕು ಅಂತ ಆಯಿತು. ಆ ಟೈಮ್ನಲ್ಲಿ ನನಗೂ ಅನಿಸಿತ್ತು, ನಾನು ಭಾಗವಹಿಸಿದೆ ಅಲ್ಲಿ, ಅವರೊಟ್ಟಿಗೆಲ್ಲ ಬಂದು ಭಾಗ ಎಲ್ಲ ವಹಿಸಿ ಎಲ್ಲ ಆಯಿತು. ಆಮೇಲೆ ನೆಕ್ಸ್ಟು ಇದೇ PT ಉಷಾ ಅವ್ರನ್ನ ಅಥ್ಲೆಟಿಕ್ ಇಲ್ಲಿ ರನ್ನಿಂಗು 7-9 ಕಿಲೋಮೀಟ್ರ್ ಓಟ ನೆಹರು ಮೈದಾನದಿಂದ ಹಾಗೆ 7 ಕಿಲೋಮೀಟ್ರ್ ಓಟ ಇತ್ತು. ಆ ಓಟದಲ್ಲಿ PT ಉಷಾ ಅವರು ಬಂದು ಫ್ಲ್ಯಾಗ್ ಆಗಲಿಕ್ಕೆ, ಆಗ ನನಗನ್ನಿಸಿತು, ಒಂದು ಗಿಡ ನೆಟ್ಟರೆ ಏನು, ನೆಟ್ಟು ಬಿಡುವ, ಇಲ್ಲೇ ನೆಡುವ ಅಲ್ಲಿ ಮಂಗಳ ಸ್ಟೇಡಿಯಂನಲ್ಲಿ ಅಂಥೇಳಿ ಗಿಡಗಳು ನಾನೇ ತಂದೆ, ಮತ್ತು ನಾನೇ ಬ್ಯಾನರ್ ಕೆಲವೆಲ್ಲ ನಾನೇ ಮಾಡಿದೆ, ಮತ್ತು ಕೆಲವು ಸ್ಲೋಗಾನು ಕೂಡ DC ಆಫೀಸಿಗೆ ನಾನೇ ಕೊಟ್ಟೆ. ನನ್ನ ಹತ್ರ ಅದರ ಲೆಟ್ರೆಲ್ಲ ಉಂಟು, ನನಗೆ ಅವ್ರು ಲೆಟ್ರ್ ಕೊಟ್ಟಿದ್ದಾರೆ. DC ಆಗಿದ್ದರು, ಆಗಿನ DC ಸುಬೋಧ್ ಯಾದವ್ ಅಂತೇಳಿ ಅವ್ರಿಗೆ ನನಗೆ ಲೆಟ್ರ್ ಕೊಟ್ಟಿದ್ದಾರೆ. ಏನು ಸ್ಲೋಗನ್ ಕೊಟ್ರಿ ಸರ್, ನೆನಪಿದೆಯಾ? ಹೌದು ಇದೆ, ಹೇಳಿ ಸರ್. ನನಗೆ ಕಾಡು ಬೆಳೆಸಿ ನಾಡು ಉಳಿಸಿ ಹಸಿರೇ ಉಸಿರು, ಕಾಡಿನಿಂದಲೇ ಅನ್ನ, ಕಾಡಿನಿಂದಲೇ ಪರಮಾನ್ನ, ಕಾಡಿಲ್ಲದರೆ ನಾಡು ಇಲ್ಲ, ಇಂಥದ್ದೆಲ್ಲ ಸ್ಲೋಗಾನ್ಗಳು ತುಂಬ ಉಂಟು. ಸ್ಲೋಗನ್ಗಳು ಇರುತ್ತೆ ನೀವು. ಹೌದು. ಓಕೆ, ತಾವು ಮೊದಲ ಆ ಒಂದು ಪ್ರಯತ್ನವನ್ನು ಮಾಡಿದ್ರಿ. ಹೌದು, PT ಉಷಾ ಅವರು ಕ್ರೀಡಾ ಕ್ಷೇತ್ರದ ದಿಗ್ಗಜರು ಅವರು. ಆ ಸಂದರ್ಭಕ್ಕೆ ಅವರೊಂದು ಸ್ಟಾರ್ ಆಗಿ ಮಿಂಚ್ತಾ ಇದ್ರು. ಅವರು ಬರುವಂಥ ಸಂದರ್ಭದಲ್ಲಿ ಅವರ ಮೂಲಕ ಒಂದು ರೀತಿಯ ಪ್ರೇರಣೆ ಆಗುತ್ತೆ, ಒಂದು ರೀತಿಯ ಪ್ರಚಾರವಾಗುತ್ತೆ ಸರ್. ಸೊ ಏನು ಬಂತು ಆವಾಗ ನಿಮ್ಮ ಈ ಒಂದು ಪ್ರಯತ್ನದ ಬಗ್ಗೆ? ಉಳಿದವರು ಏನು ಮಾತಾಡಿಕೊಂಡ್ರು, ಏನು ಹೇಳಿದ್ರು ನಿಮಗೆ ತಮ್ಮ ಪ್ರಯತ್ನದ ಬಗ್ಗೆ? ಹೇಳಿದರು, ಅಸಿಸ್ಟೆಂಟ್ DC ಶರ್ಮಾ ಅಂತ ಇದ್ದರು, ಅವರು ಶಬಾಷ್ ಹೇಳಿದರು. ಸುಬೋಧ್ ಯಾದವ್ ಹೇಳಿದರು, ಶಬಾಷ್ ಅಂದರು. ಮತ್ತು ಕೃಷ್ಣ ಜೈಪಾಲಮರ್ ಇದ್ದರು, ಭಾರಿ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರಿ ಅಂಥೇಳಿ ಬೆನ್ನು ತಟ್ಟಿದ್ರು. ಮತ್ತು ನಂದು ಕೆಲವೆಲ್ಲ ಫ್ಲೆಕ್ಸ್ ಇತ್ತು, ಬ್ಯಾನರು, ಈ ಪರಿಸರದ ಬಗ್ಗೆ ಮರ ಕಡಿಯೋದು, ಮರ ಕಡಿಬಾರ್ದು ಅನ್ನೋದು, ಹಕ್ಕಿಗಳ್ನ ಹಿಡಿಯೋದು, ಅದನ್ನು ಕೊಲ್ಲೋದು, ಮತ್ತು ಜಿಂಕೆಗಳು, ಅಂಥ ಫ್ಲೆಕ್ಸ್ ಎಲ್ಲ ನಾನೇ ಸ್ವಂತ ಎಲ್ಲೆಲ್ಲಿಯೋ ಹೋಗಿ ಹುಡುಕಿ ತಂದು ಮಾಡಿ ಫ್ರೇಮ್ ಮಾಡಿ ನಾನು ಮಕ್ಕಳಿಗೆಲ್ಲ ತೋರಿಸಲಿಕ್ಕೆ, ಅದನ್ನು ಈಗಲೂ ಉಂಟು ನನ್ನ ಹತ್ರ. ಮತ್ತು ನಂದು ಬೈಬಲ್ ಇದರಲ್ಲೆಲ್ಲ ಕಳಿಸಿರಬೇಕು ಕೆಲವು ಫೋಟೋಗಳು, ಅದರಲ್ಲೆಲ್ಲ ಫ್ಲೆಕ್ಸ್ ಇದೆ, ನನ್ನದೇ ಸ್ವಂತ ಫ್ಲೆಕ್ಸ್ ಅದು. ಮೂಡಿಬಿದ್ರೆ
ಕಾರ್ಕಳ, ಚಿಕ್ಕಮಗಳೂರು, ಹಳೇಬೀಡು, ಬೇಲೂರಿಗೆಲ್ಲ ಹೋಗಿ ತಂದಿದ್ದೀನಿ. ಒಂದೊಂದು ಸ್ವಂತವಾಗಿ ಬಸ್ಸಲ್ಲಿ ಹೋಗಿ ತಂದು ಎಲ್ಲ ಫ್ಲಕ್ಸ್ ಮಾಡಿ ಮಕ್ಕಳಿಗೆ ಹೇಳಿ, ಮತ್ತು ಹುಟ್ಟುಹಬ್ಬಕ್ಕೂ ಕೂಡ ಮಕ್ಕಳಿಗೆ ಆ ಫ್ಲಕ್ಸ್ ಇಡಿಸಿ ಹೇಳಿದ್ದೀವಿ. ತುಂಬ ಶಾಲೆ ಕಾಲೇಜುಗಳಲ್ಲಿ ಮಾಡಿದ್ದೀವಿ. ಓಕೆ ಸರ್, ಇವಾಗ ಮೊದಲ ಪ್ರಯತ್ನ ಹೇಗೋ ಆಯಿತು, ಶಬಾಷ್ ಗಿರಿಗಳು ಎಲ್ಲ ಸಿಕ್ಕಿತು ನಿಮಗೆ. ಹೌದು, ಒಂದು ರೀತಿಯಲ್ಲಿ ಖುಷಿ ಆಯ್ತು ನಿಮಗೆ. ಏನೋ ಒಂದು ಈ ರೀತಿಯಲ್ಲಿ ಮಾಡಿದ್ರೆ ಸಕ್ಸಸ್ ಆಗುತ್ತೆ, ಜನ ಸ್ವೀಕಾರ ಮಾಡ್ತಾರೆ, ಇದನ್ನ ಜನರಲ್ಲಿ ಬದಲಾವಣೆ ಬರುತ್ತೆ, ಪರಿಸರದ ಬಗೆಗಿನಂತ ಒಂದಷ್ಟು ಅರಿವಿನ ಕಾರ್ಯಕ್ರಮಗಳು ಮಾಡಬಹುದು ಅನ್ನೋ. ಆ ಬಳಿಕ ಏನು ಯೋಚನೆ ಮಾಡಿದ್ರಿ, ಯಾವ ಕಾರ್ಯಕ್ರಮವನ್ನ ಯೋಜನೆ ಮಾಡಿದ್ರಿ? ಆ ನಂತರ ಮುಂದುವರಿಸಿದ್ದೆ. ಪ್ರತಿಯೊಂದು ಶಾಲೆ ಕಾಲೇಜಿಗೆ ಹೋಗುವುದು, ಗಿಡ ನೆಡುವುದು. ಸಾಲು ಮರದ ತಿಮ್ಮಕ್ಕ ಒಂದ್ಸಲ ಕರೆಸಿದ್ದು ಮೂಲ್ಕಿಗೆ, ಅಲ್ಲಿ 1000 ಗಿಡ ನೆಟ್ಟು. ಹಾಗೆ ಒಂದೊಂದಾಗಿ ಬಿಡಲೇ ಇಲ್ಲ. ಒಬ್ಬರು ಬರೋದು, ಸಾಲು ಮರ ತಿಮ್ಮಕ್ಕ ಒಂದು 4-5 ಸಲ ಬಂದರು. ಅವರು ಪ್ರೋಗ್ರಾಮ್ಗೆಲ್ಲ ಆಗೋದು, ಗಿಡಗಳು ನೆಡೋದು. ನಂತರ ಲಾಸ್ಟ್ ಆಗುವಾಗ ನಮ್ಮಲ್ಲೇ ಗೌರ್ಮೆಂಟ್ ಜಾಗ ಉಂಟು, ಅದನ್ನು ಯಾಕೆ ಡೆವಲಪ್ ಮಾಡಬಾರ್ದು ಅನಿಸಿತ್ತು. ಸುಮಾರು 1-2-3 ಎಕರೆ, 4 ಎಕರೆಗೆ ಜಾಸ್ತಿನೇ ಉಂಟು. ಮತ್ತು ಕ್ರೀಡಾಂಗಣ ಸುತ್ತ ಅಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಮೈದಾನದಲ್ಲಿ, ಅದರಲ್ಲಿಯೂ 1-2-3 ಎಕರೆ ಉಂಟು. ಅಲ್ಲಿ ಸುತ್ತ ಗಿಡ ನೆಟ್ಟು ಎಲ್ಲ ಒಳ್ಳೆಯ ಗಿಡಗಳು ಎಲ್ಲ ಬಂದಿದ್ದಾವೆ, ಹಸಿರಾಗಿದೆ, ನೋಡಲಿಕ್ಕೆ ಭಾರಿ ಖುಷಿ ಆಗ್ತದೆ. ಎಲ್ಲರೂ ಒಂದು ಸಲ ಬಂದರೆ ಅಲ್ಲಿ ತಿರುಗಿ ನೋಡ್ತಾರೆ. ಆ ಥರ ಮಾಡ್ತಾಯಿದ್ದೀವಿ ಇವತ್ತಿಗೂ ಕೂಡ. ನಾನು ಮಾಡಿ ಹಾಗೆ ಮಾಡಿದ್ದೀವಿ. ಓಕೆ, ಒಂದು ಗಿಡವನ್ನ ನೆಟ್ಟು ಅದನ್ನ ಪೋಷಣೆ ಮಾಡೋದು ದೊಡ್ಡ ಕೆಲಸ. ಈ ಸಂದರ್ಭಕ್ಕೆ ಅದು ದೊಡ್ಡ ಸವಾಲು ಅಂತ. ಒಂದು ಸೀದಾ ಹೋಗಿ ವನ ಮಹೋತ್ಸವ ಅನ್ಕೊಂಡು ನಾವು ಹೋಗಿ ಗಿಡ ನೆಟ್ಟು ಬಂದ್ರೆ ಆಗೋದಿಲ್ಲ. ನೋಡ್ಕೊಳ್ಬೇಕು, ಅದಕ್ಕೆ ನೀರು ಸಿಗ್ತಾ ಇದೆಯಾ, ಅದು ಬದುಕಿದೆಯಾ, ಹೇಗಿದೆ ಅದರ ಪರಿಸ್ಥಿತಿ ಅಂತ. ಗಿಡವನ್ನು ನೆಟ್ಟು ಅದನ್ನು ನರಳಾಡಿ ಸಾಯುವಂತ ಮಾಡುವುದಲ್ಲ, ಗಿಡವನ್ನು ನೆಟ್ಟು ಪೋಷಿಸಿ ಅದಕ್ಕೊಂದು ಬದುಕನ್ನು ಕಲ್ಪಿಸಿಕೊಡ್ಬೇಕು. ಸೊ ಅದು ಆಮೇಲೆ ನಮಗೆ ನೆರಳಾಗುವಂಥದ್ದು. ತಾವು ಹಾಗೇನೆ ಮಾಡಿದ್ರಿ, ಅಂದ್ರೆ ಅದನ್ನ ನೆಟ್ಟಿ ಪೋಷಣೆ ಮಾಡಿ ಬೆಳೆಸಿ ಇವತ್ತು ಅದು ನೆರಳು ನೀಡುವ ಅಲ್ಲೂ ತನಕ ತಮ್ಮ ಒಂದು ಪ್ರಯತ್ನವನ್ನು ಬಿಡಲಿಲ್ಲ ಸರ್. ಒಂದು ಕೇಳುವಂಥದ್ದು, ನಿಮಗೆ ತಾವು ನೆಟ್ಟು ಪೋಷಣೆ ಮಾಡ್ತೀರಾ, ದಿನಾಲು ಅದಕ್ಕೆ ನೀರು ಹಾಕುವಂಥದ್ದು, ದಿನಾಲು ಅದರ ಜೊತೆ ಅದರ ಪಕ್ಕಕ್ಕೆ ಹೋಗುವಂಥದ್ದು, ಇದೊಂದು ರೀತಿಯ ಸವಾಲು ಅಥವಾ ಇದೊಂದು ನಂದು ಕೆಲಸ. ಅಂದರೆ ಇದಕ್ಕೆ ಯಾರು ಸಂಬಳ ಕೊಡೋದಿಲ್ಲ, ಏನು ಕೂಡ ಇರೋದಿಲ್ಲ, ತಮ್ಮದಾದಂಥ ಒಂದು ಸಮಯವನ್ನು ಅದಕ್ಕೆ ಕೊಡಬೇಕಾಗುತ್ತೆ. ಇದು ಸವಾಲು ಅಂತ ಅನಿಸಿಲ್ವ ನಿಮಗೆ? ಸವಾಲಾಗಿ ನಾನು ತಗೊಂಡೆ. ಯಾವುದು ಇನ್ನೊಬ್ರದ್ದು ನಾನು ಕೇಳಲೇ ಇಲ್ಲ. ಗಿಡ ನೆಟ್ಟರೆ ಕೆಲವು ಕಡೆ ಎಲ್ಲ ಕೆಲವು ಸಂಘ ಸಂಸ್ಥೆಗಳು ಹೇಳ್ಬಾರ್ದು, ಆದ್ರೂ ನಾನು ಹೇಳ್ತಾ ಇದ್ದೀನಿ. ಕೆಲವು ಸಂಘ ಸಂಸ್ಥೆಗಳು ನನ್ನನ್ನೇ ಕರೆಸಿ ನೆಟ್ಟರು, ರೋಡ್ ಸೈಡ್ ನೆಟ್ಟರು, ಶಾಲಾ ಕಾಲೇಜುಗಳಿಗೆ ನೆಟ್ಟರು. ಅಲ್ಲಿ ಇಲ್ಲಿ ಅಂದರೆ ಶಾಲೆ ಕಾಲೇಜೆಲ್ಲ ಹೇಳ್ತಾ ಹೋದರೆ ಇಡೀ ದಿವಸ ಹೇಳಿದ್ರೂ ಆಗೋದಿಲ್ಲ, ಅಷ್ಟುಂಟು ಶಾಲಾ ಕಾಲೇಜುಗಳು. ಎಲ್ಲ ಕಡೆಯಲ್ಲಿ ನೆಟ್ಟಿದ್ದೀವಿ, ಇಲ್ಲಿ ಮಣ್ಣು ಗುಡ್ಡಲ್ಲಿ ನೆಟ್ಟಿದ್ದೀವಿ, ಡಿವೈಡರ್ಗೆಲ್ಲ ಅಲ್ಲೆಲ್ಲ ನೆಟ್ಟಿದ್ದೀವಿ. ಆದ್ರೂ ಒಂದು ಹನಿ ನೀರು ಬಿಡೋ ಅಂಥ ವ್ಯಕ್ತಿಗಳು ಯಾರೂ ಇಲ್ಲ. ಓಕೆ, ಈಗ ಒಂದೊಂದೇ ಸಂಘ ಸಂಸ್ಥೆಗಳು ಬಂದು ಅದೇ ಜಾಗದಲ್ಲಿ ನೆಡ್ತಾರೆ. ಈಗ ನೋಡಿ, ಕಾವೂರು ಟು ಬೋಂದೆಲ್, ಮುಲ್ಲಕಾಡು, ಅಲ್ಲೆಲ್ಲ ಗಿಡ ನೆಟ್ಟರು. ಒಂದೊಂದು ಕ್ಲಬ್ ಬಂತು, ನೆಟ್ಟರು, ಬೋರ್ಡ್ ಹಾಕಿದ್ರು, ಹೋಯ್ತು. ಅದಾದಮೇಲೆ ಇನ್ನೊಂದು ವರ್ಷ ವನ ಮಹೋತ್ಸವ, ಬೇರೆ ಕ್ಲಬ್ ಬಂತು, ನೆಟ್ಟಿತ್ತು, ಹೋಯ್ತು, ಅದಾಯಿತು. ಕುದುರೆಮುಖದವರು ದೊಡ್ಡ ದನ ಎಲ್ಲ ತಿನ್ನಬಾರ್ದು, ಇದು ಒಳ್ಳೆಯದಾಗಿ ಮಾಡಬೇಕು, ಟ್ಯಾಂಕರ್ ತಂದು ನೀರು ಹಾಕಬೇಕು ಅಂತೇಳಿ ಕುದುರೆಮುಖದವರು ಡಾಮರ್ ಡ್ರಮ್ಮೆಲ್ಲ ಕಟ್ ಮಾಡಿ ದನ ತಿನ್ನೋದಾಗೆ ಗಿಡ ನೆಟ್ಟರು. ಫುಲ್ಲು ಬೋಂದೆಲ್ಲ ಸೈಡಿಗೆ, 2 ಸೈಡಿಗೆ ಇಕ್ಕಳದಲ್ಲಿ. ಓಕೆ, ಏನು ಪ್ರಯೋಜನ ಆಗಲಿಲ್ಲ. ಡಾಮರ್ ಡ್ರಮ್ ಕಿತ್ತುಕೊಂಡು ಹೋದರು ಕಳ್ಳರು, ಗುಜರಿಯವರು. ಗಿಡ ದನ ತಿಂದಿತ್ತು, ನೀರನ್ನು ಹಾಕಲಿಲ್ಲ, ಏನಿಲ್ಲ, ಒಣಗೋಯ್ತು. ಈಗಲೂ ಹಾಗೆ ಇದೆ ಅಲ್ಲಿ ಜಾಗದಲ್ಲಿ. ಆದರೆ ನಾನೊಂದು 50 ಗಿಡ ನೆಟ್ಟಿದ್ದೀನಿ. ಬೋಂದಲ್ ಸರ್ಕಲ್ನಿಂದ KEB ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಫೀಸ್ವರೆಗೆ ಅದು ಈಗಲೂ MRO ಆಗಿ ಬೆಳೆದು ನಿಂತು ಒಂದೇ ಸೈಡಿಗೆ, WPTಗೆ ತಾಗಿ. ಅದು ನೋಡುವಾಗ ಯಾವಾಗಲೂ ಖುಷಿ ಆಗ್ತದೆ ನಾವು ಅಲ್ಲಿ ವಾಕಿಂಗ್ ಮಾಡುವಾಗ. ಮತ್ತು ಈಗ KHB ಹಿಂದೆ ಸುಮಾರು 1000 ಗಿಡ ನೆಟ್ಟಿದ್ವಿ. ಎಲ್ಲ ಮೋಪು, ಒಳ್ಳೊಳ್ಳೆ ಲಕ್ಷಗಟ್ಟಲೆ ಬಳೆ ಬಾಳುವಂಥ ತೇಗ, ಬೀಟೆ, ಹಲಸು, ಮಹಾಗನಿ, ಇಂಥದ್ದು, ಬಿಲ್ಪತ್ರೆ, ಔಷಧೀಯ ಸಸ್ಯಗಳು ಕೂಡ ಉಂಟು ಅದರಲ್ಲಿ. ಕೆಲವರೆಲ್ಲ ಬರ್ತಾರೆ, ಈ ಹೊಂಗಾರೆ, ಔದೆ, ಬಿಲ್ಪತ್ರೆ, ಈ ಕೆಲವೆಲ್ಲ ಕೇಳಿಕೊಂಡು ಹೋಗ್ತಾರೆ. ಬೇವಿನ ಸೊಪ್ಪು ಇಲ್ಲಿ ಎಲ್ಲಿಯೂ ಇಲ್ಲ, ಕಹಿ ಬೇವು. ಹೌದೌದು, ನನ್ನ ಹತ್ರ ಯುಗಾದಿಗೆಲ್ಲ ಬಂದು ಎಲ್ಲ ಕೊಂಡೋಗ್ತಾರೆ. ಈಗಲೂ ಇದೆ, ಅಂದರೆ ದುರುಪಯೋಗ ಜಾಸ್ತಿ ಇಂಥದ್ದು ನೆಟ್ಟರು. ಹೌದು, ಬೇವಿನ ಗಿಡ ಯಾರೋ ನೆಟ್ಟರು, ಏನಾಗಬೇಕು ನಮಗೇನು ತೆಗೆದ್ರು, ಹಾಗೆ ದುರುಪಯೋಗಗಳು ಜಾಸ್ತಿ ಇದೆ. ಆದ್ರೂ ಓಕೆ, ನನಗೆ ಸಂತೋಷ, ಮಾಡ್ತಾಯಿದ್ದೀವಿ, ಇನ್ನೂ ಮಾಡ್ತಾಯಿದ್ದೀವಿ. ಮತ್ತು ಅಕ್ಕಿ ಕಾಗೆಗಳಿಗೆ
ನೀರು ಹಾಕ್ತಾಯಿದ್ದೀವಿ ಒಂದೊಂದು ಮರಕ್ಕೆ. ಓಕೆ. ಮತ್ತು ಶೋಕಾಗಿ ಕಾಣಬೇಕು ಕಾಡು ಅಂತೇಳಿ ಕ್ಲೀನ್ ಮಾಡಿ ನಾವೇ ಸ್ವಚ್ಛ ಭಾರತ ಮಾಡ್ತೀವಿ. ಹೌದು. ಸಂಘ ಸಂಸ್ಥೆಗಳು, ನಮ್ಮ ಮೇಡಮ್ ಅವರು ಇವರೆಲ್ಲ ಸೇರಿಕೊಂಡು ಓಕೆ. ಸ್ವಚ್ಛ ಭಾರತ ಮಾಡಿ ವೈಟ್ ವಾಶ್ ಮಾಡ್ತೀವಿ ಮರಕ್ಕೆ. ಓಕೆ. ವೈಟ್ ವಾಶ್ ಎಲ್ಲ ಚೆಂದ ಕಾಣಬೇಕು ಕಾಡು. ಓಕೆ. ಹಾಗೆ ಮಾಡಿದ್ದೀವಿ. ಎಸ್. ತಾವು ದಯವಿಟ್ಟು ಆ ಕಡೆಯಿಂದ ಒಂದು ಸಲ ಬಂದರೆ. ಖಂಡಿತ ಖಂಡಿತ ಸರ್. ಇನ್ನೊಂದು ಸರ್, ನಿಮ್ಮ ಹತ್ರ ನಾನು ಮಾತನಾಡ್ತಾ ಇದ್ದಾಗ ಒಂದು ನನ್ನ ಮನಸ್ಸಿಗೆ ಬಂದಿದ್ದು, ನೀವು ಈ ಪರಿಸರವಾದಿಗಳಾಗಿ ಅಥವಾ ಪರಿಸರದ ಜೊತೆ ಬದುಕಬೇಕನ್ನುವಂಥ ನಿರ್ಧಾರ ಯಾವತ್ತು ಮಾಡಿದಿರಿ, ಅದಕ್ಕಿಂತ ಮುಂಚೆ ನಿಮಗೆ ಈ ಮರಗಳ ಬಗ್ಗೆ ಆಗಲಿ ಅಥವಾ ಗಿಡಗಳ ಬಗ್ಗೆ ಆಗಲಿ, ಔಷಧೀಯ ಗಿಡಗಳು ಯಾವುದು, ಇವೆಲ್ಲದರ ಬಗ್ಗೆ ಪರಿಚಯಗಳು ಅದಕ್ಕಿಂತ ಮುಂಚೆ ಇತ್ತಾ, ಹೇಗೆ? ಇತ್ತು. ಮುಂಚೆ ಚಿಕ್ಕದಿರುವಾಗಲೇ ನನಗೆ ಔಷಧೀಯ ಸಸ್ಯಗಳ ಬಗ್ಗೆ ತುಂಬ ಆಸೆ ಇತ್ತು, ನಮ್ಮ ಊರಿನಲ್ಲಿ ಕೂಡ. ಈಗ ಆ ಗಿಡಗಳು ಹುಡುಕಿರು ಸಿಕ್ಕದಿಲ್ಲ ಅಲ್ಲಿ. ಓಕೆ. ಯಾಕೆಂದರೆ ಪರಿಚಯ ಆಯಿತು ಎಲ್ಲರಿಗೂ ಆ ಗಿಡದ ಮೇಲೆ. ಆ ಗಿಡಗಳ ಮೇಲೆ ಪರಿಚಯ ಆದಮೇಲೆ ಮೆಲ್ಲ 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 ಸಾಗಿಸಿದರು. ಅಲ್ಲಿ ಸುಮಾರು ಗಿಡ ಇತ್ತು, ನಮ್ಮದೇ ಜಮೀನಲ್ಲಿ ಇತ್ತು. ಉಂಬತ್ತು ಗಿಡ ಅಂತೇಳಿ, ಮತ್ತು ಬ್ರಹ್ಮದಂಡೆ ಅಂತೇಳಿಲ್ಲ. ಒಳ್ಳೆ ಔಷಧ ಅಂತ ಅಂದರೆ ಅಷ್ಟಿಷ್ಟಲ್ಲ. 9 ಗಿಡ ಒಂದು ಇಲ್ಲಿ ಎಲ್ಲೂ ಈ ಡಿಸ್ಟ್ರಿಕ್ಟ್ನಲ್ಲಿ ತಿರುಗಿರು ಸಿಕ್ಕಲ್ಲ. ಅಂಥದ್ದು ಅದೊಂದು ಕ್ಯಾನ್ಸರಿಗೆ ಮತ್ತು ಗಂಡಮಾಲೆ ಅಂತೇಳಿ ಬರ್ತದೆ ಇಲ್ಲಿಗೆ. ಓಕೆ. ಅದಕ್ಕೆ ಬೆಸ್ಟ್ ಔಷಧಿ ಅದು. ಒಂದು ತೊಟ್ಟ ಹಾಲು ಹಾಕಿದ್ರೆ ಸಾಕು ಆಗೋದು. ಹಾಗೆ ಮಾಡಿದ್ದಾರೆ ಅಲ್ಲಿ ಕೆಲವರೆಲ್ಲ ಇದ್ದಾರೆ, ಮನೆ ಡಾಕ್ಟ್ರುಗಳು. ಹೌದು ಹೌದು ಹೌದು. ಅಂಥ ಗಿಡಗಳು ಈಗೆಲ್ಲ ಅಲ್ಲಿಲ್ಲ, ಮಾಯ. ಸೊ ತಾವು ಗಿಡ ನೆಡಬೇಕು, ಸಸಿ ನೆಡಬೇಕು, ಬೆಳೆಸ್ಬೇಕನ್ನುವಂಥ ದೊಡ್ಡ ಕೆಲಸ ಅಥವಾ ದೊಡ್ಡ ಸಾಹಸಕ್ಕೆ ಕೈ ಹಾಕ್ತೀರಿ. ಸೊ ಅದರಲ್ಲಿ ಪ್ರಯತ್ನವನ್ನು ಮಾಡ್ತೀರಿ. ಮಂಗಳೂರು ಭಾಗದ ನಗರ ಪ್ರದೇಶದ ಒಂದಷ್ಟು ಕಡೆಗಳಲ್ಲಿ ಆ ಗಿಡವನ್ನು ನೆಟ್ಟು ಬೆಳೆಸುವಂಥ ಕಾರ್ಯವನ್ನು ಮಾಡಿದ್ರಿ. ನಿಮ್ಮ ಮನಸ್ಸಿಗೆ ಆ ಕೆಲಸ ಮಾಡ್ತಾ ಇರುವಾಗ ಅಥವಾ ಈ 25 ವರ್ಷಗಳ ಈ ಒಂದು ಪಯಣ ಇದೆಲ್ಲ ಸರ್, ಸುಲಭವಾದದ್ದಲ್ಲ, ತುಂಬ ಸವಾಲಿದೆ. ಆದರೆ ಸವಾಲಿನ ಜೊತೆಲಿ ನಿಮ್ಮ ಮನಸ್ಸಿಗೆ ಏನಾದರೂ ಅದರಲ್ಲಿ ಒಂದು ನೋವು ಏನಾದರೂ ಸಿಕ್ಕಿದೆಯಾ ಅಂತ? ಇಲ್ಲ, ನನಗೆ ನೋವು ಸಿಕ್ಕಿದ್ದು ಕೆಲವರು ಮಾಡಿದ್ದು ಮಾತ್ರ ನೋವು ಸಿಕ್ಕಿತ್ತು. ಏನು ಸರ್ ಹೇಳ್ಬಿಡಿ. ಅದು ನೆಟ್ಟಿದ್ದಾರೆ, ಒಣಗಿದೆ. ಕೂಳೂರಿಂದ ಪಂಜಮಗುರಿವರೆಗೂ ಒಂದು ಕ್ಲಬ್ಬು ನೆಟ್ಟಿತ್ತು, ಎಲ್ಲ ಒಣಗಿತ್ತು, ನೀರೇ ಇಲ್ಲ. ಹಾಗೆ ಅಂಥದ್ದೆಲ್ಲ ನೋಡೋದು ನನಗೆ ಭಾರಿ ಬೇಸರ ಆಗೋದು, ಇದಾಗೋದು. ಗೂಡು ಕಟ್ಟಿದ್ರು, ಗೂಡಿಗೆ ಸುಮಾರು 1,000 ಖರ್ಚು ಮಾಡಿದರು, ಏನಿಲ್ಲ, ಒಂದು ಹನಿ ನೀರು ಬಿಡೋರು ಯಾರೂ ಇಲ್ಲ. ಓಕೆ. ಹಾಗೆ ತಮಗೆ ಗೊತ್ತಿರೋ ಹಾಗೆ ನಾನು ನಮ್ಮ ಈ ಪ್ರದೇಶದಲ್ಲಿ ಈಗಲೂ ಇವತ್ತು ಕೂಡ ನಾನು ಡ್ರಮ್ಮಲ್ಲಿ ತುಂಬಿಸಿ ನೀರು ಹಾಕ್ತಾಯಿದ್ದೀನಿ ಗಿಡಗಳಿಗೆ. ಚಿಕ್ಕ ಗಿಡ ಎಲ್ಲ ಬೆಳೀತಾ ಇದ್ದೀವಿ. ಇನ್ನೊಂದು ನಮ್ಮ ಈ ಗಿಡ ಎಲ್ಲ ಎಮ್ಮರಾಗಿ ಬೆಳೆದ ನಂತರ ಈಗೊಂದು ಆಸೆ ಬಂತು ನಮಗೆ, ಮಿಯಾವಾಕಿ ಪಾರ್ಕ್ ಅಂತೇಳಿ. ಓಕೆ. ಏನು ಸರ್? ಮಿಯಾವಾಕಿ ಪಾರ್ಕ್ ಅಂದರೆ ದಟ್ಟಣೆ, ಜಸ್ಟ್ ಲೈಕ್ ನಮ್ಮ ಕುದುರೆಮುಖ ಭಗವತಿ ಥರ. 6 ಸೆಲ್ಲಿನ ಟಾರ್ಚ್ ಹಾಕಿದ್ರೂ ಬೆಳಕು ಕಾಣೋದು, ಅಷ್ಟು ಕತ್ತಲೆ, ಹತ್ತಿರ ಮರಗಳು. ಓಕೆ. ಹಾಗೆ ಅದಕ್ಕೆ ಮಿಯಾವಾಕಿ ಪಾರ್ಕ್ ಅಂತೇಳಿ ಮಾಡ್ತಾಯಿದ್ದೀವಿ. ಓಕೆ. ಗಿಡ ಎಲ್ಲ ನೆಟ್ಟಾಯಿತು. ಎಲ್ಲಿ ಮಾಡ್ತಾ ಇದ್ದೀವಿ? ನಾವದೇ ಬಂದಲ್ಲ ಹೌಸಿಂಗ್ ಬೋರ್ಡ್ ಹಿಂಭಾಗದಲ್ಲಿ ಇದೇ ಮರದ ಒಟ್ಟಿಗೆ. ಓಕೆ ಓಕೆ. ಇದರೊಟ್ಟಿಗೆ ಅದನ್ನು ಮಾಡ್ತೀವಿ. ಇದೆಲ್ಲ ಮೇಲೆ ಹೋಯಿತು. ಓಕೆ. ಈಗ ಚಿಕ್ಕ ಗಿಡಗಳು ಹತ್ತಿರ ನೆಡ್ತಾ ಇದ್ದೀವಿ, ನೀರು ಹಾಕ್ತಾ ಇದ್ದೀವಿ, ಒಳ್ಳೆ ಬಂದಿದ್ದಾವೆ, ಗೊಬ್ಬರ ಹಾಕ್ತಾ ಇದ್ದೀವಿ. ಖಂಡಿತ ಸರ್, ಇದೊಂದು ಯಶಸ್ಸಾಗಲೇಬೇಕು. ಕೃಷ್ಣಪ್ಪ ಅವ್ರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಅಂದರೆ ಒಂದು ರೋಚಕತೆ ಇದೆ ಇವರ ಒಂದು ಏನು ಅವರ ಜರ್ನಿ ಏನಿದೆ. 25 ವರ್ಷಗಳನ್ನು ಈ ಪರಿಸರದ ಜೊತೆಗೆ, ಪರಿಸರದ ಕಾಳಜಿ ಮಾಡ್ತಾ, ಪರಿಸರದಲ್ಲಿ ಕೇವಲ ಗಿಡ ನೆಟ್ಟು ಮರ ಬೆಳೆಸೋದಲ್ಲ, ಸಸಿ ನೆಟ್ಟು ಹೂವು ತೋಟಗಳನ್ನು ನಿರ್ಮಾಣ ಮಾಡೋದಲ್ಲ, ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡಬೇಕು ಅಥವಾ ತ್ಯಾಜ್ಯಗಳನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಸಮಾಜದ ಜೊತೆ ನಿಂತು ಕಳೆದ 25 ವರ್ಷಗಳಿಂದ ಈ ಭಾಗದಲ್ಲಿ ಮಾಡ್ತಾ ಬಂದಂಥ ಸಾಧಕರು ಇವರು. ಮಾತಾಡ್ತೀನಿ, ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷ್ಣಪ್ಪ ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ. ಪರಿಸರವಾದಿಗಳು, ಸಮಾಜ ಸೇವಕರು ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದ್ದಾರೆ. ಮಾತನಾಡ್ತಾ ಇದ್ದೆ ಯಾವ ರೀತಿಯಲ್ಲಿ ಈ ಪರಿಸರವಾದಿಗಳಾಗಿ ಜೊತೆಗೆ ಪರಿಸರ ಪ್ರೇಮಿಗಳನ್ನು ಹುಟ್ಟು ಹಾಕಬೇಕು ಅಂತ ಹೇಳಿದ್ರೆ ಯಾರಿಗೂ ಬೇಡವಾಗಿದೆ. ಪರಿಸರ ಬೇಕು, ಆದರೆ ಅದನ್ನು ಬೆಳೆಸಬೇಕು, ಉಳಿಸ್ಬೇಕು ಅನ್ನುವಂಥ ಆ ನಿಲುವು ಬದ್ಧತೆ ಯಾರಿಗೂ ಇಲ್ಲ. ಅದನ್ನು ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಬಹಳಷ್ಟು ಗೌರವಗಳೊಂದಿಗೆ ನಾನು ಮಾತನಾಡ್ತಾ ಇರುವಂಥದ್ದು. ಇನ್ನು ತಾವು ಈ ಪರಿಸರದ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. 25 ವರ್ಷಗಳಲ್ಲಿ ನಮ್ಮ ಕಾರ್ಯಕ್ರಮದ ಪಟ್ಟಿಯನ್ನು ತೆಗೆದು ಹೋದರೆ ಈ 1 ಗಂಟೆ ನೇರ ಪ್ರಸಾರ ಸಾಕಾಗೋದಿಲ್ಲ ಸರ್. ಒಂದು ದಿನ ಬೇಕಾದರೂ ಸಾಕಾಗೋದಿಲ್ಲ. ಆದರೆ ಒಂದಷ್ಟು ಕಾರ್ಯಕ್ರಮಗಳನ್ನು, ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಸೊ ಒಂದು ಮೆಲುಕು ಹಾಕೋದಾದರೆ ಸರ್, ಈ 25 ವರ್ಷಗಳಲ್ಲಿ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಈ ಪರಿಸರಕ್ಕೆ ಸಂಬಂಧಪಟ್ಟ? ಪ್ಲಾಸ್ಟಿಕ್ ನಿರೋಧ ಜಾಥಾ ಒಂದು ಮಾಡಿದ್ದು, ಆಮೇಲೆ ಪ್ಲಾಸ್ಟಿಕ್ಕಿಗಾಗಿ ನಾಟಕ, ಬೀದಿ ನಾಟಕ ಮಾಡಿಸಿದ್ದು ನಾವು. ಇದೇ ಶುಭೋದಯ ಶಾಲೆಯ ಮಕ್ಕಳಿನಿಂದ ಶಾಲೆಗೆ ಹೇಳಿಕೊಟ್ಟು ಅದನ್ನೆಲ್ಲ ಟ್ರೈನಿಂಗ್ ಕೊಟ್ಟು ಎಲ್ಲ ಬೀದಿಯಲ್ಲಿ ನಾಟಕ ಪ್ಲಾಸ್ಟಿಕ್ಕಿನ ಬಗ್ಗೆ ಮಾತ್ರ. ಆಮೇಲೆ ತಂಬಾಕು ನಿಷೇಧ, ಅದರ ಬಗ್ಗೆ ಬ್ಯಾನರ್ ನಾನೇ ಪೋಸ್ಟಲ್ ತಂದು ವ್ಯಂಗ್ಯ ಚಿತ್ರಗಳನ್ನೆಲ್ಲ ಮಾಡಿ ತಂಬಾಕು ವಿರೋಧ, ಅದು ಕೆ.ಎಸ್. ಹೆಗಡೆ ಅವರ ಮ್ಯಾರಥಾನ್ನಲ್ಲಿ ಪ್ರತಿಯೊಂದು ಕೂಡ ಪ್ರಚಾರ ಮಾಡಿಕೊಂಡು ಇದ್ದು. ಮತ್ತು ರೆಡ್ ಕ್ರಾಸ್ ಸೊಸೈಟಿಯವರ ಒಟ್ಟಿಗೂ ಕೂಡ ಇದು ಸಿಗರೇಟು, ಬೀಡಿ, ಇಂಥದ್ದು ತಂಬಾಕಿನ ಬಗ್ಗೆ ಅದರದ್ದು. ಮತ್ತು ಪ್ಲಾಸ್ಟಿಕ್ ಆದ ನಂತರ ಸ್ವಚ್ಛ ಭಾರತ, ಅಮಲ ಭಾರತ ಅಂಥೇಳಿ ನಮ್ಮ ಅಮೃತಾನಂದಮಯಿ ಮಠದಲ್ಲಿ ಸುಮಾರು 6 ವರ್ಷದ ಕಾಲ ನಾನು ಲೀಡರ್ ಆಗಿ, ನಮ್ಮ ಇವರು ಬಂದಿದ್ದಾರೆ, ವೇದವಾಸ್ ಕಾಮತ್ ಬಂದಿದ್ದಾರೆ ನನ್ನೊಟ್ಟಿಗೆ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಸುಲ್ತಾನ್ ಬತ್ತರಿಯಲ್ಲಿ. ಹಾಗೆ ಸುಲ್ತಾನ್ ಬತ್ತರಿ, ಕಟೀಲು, ಕಿನ್ಗೋಳಿ, ಮೂಡುಸಡ್ಡೆ, ಅಂದರೆ ಕೆಲವು ಕಡೆ ಎಲ್ಲ ಹೋಗಿ ಮಾಡಿದ್ದೀವಿ ನಾವು. ದೊಡ್ಡ ದೊಡ್ಡ ಜಾತ್ರೆ, ಕಟೀಲು ಜಾತ್ರೆ, ಇಲ್ಲೆಲ್ಲ ಸ್ವಚ್ಛ ಭಾರತ ಮಾಡಿ ಆಗ ತುಂಬ ಎಲ್ಲ ಸರ್ಟಿಫಿಕೇಟು ಮತ್ತು ಇದೆಲ್ಲ ಬಹುಮಾನ ಎಲ್ಲ ಪಡೆದಿದ್ದೀವಿ. ನಂತರ ಸ್ವಚ್ಛ ಭಾರತ ಆದಮೇಲೆ ಇದು ಕೂಡ ಅದರ ಒಟ್ಟೊಟ್ಟಿಗೆ ಹಸಿರೀಕರಣ, ಅದು ಕೂಡ ನಾವು ರಾಮಕೃಷ್ಣ ಮಠದವರೊಟ್ಟಿಗೆ ನಾವು ಇದೇ ಸ್ವಚ್ಛ ಭಾರತ ಕಾರ್ಯಕ್ರಮಗಳು ತುಂಬ ಇಡೀ ಮ್ಯಾಂಗ್ಳೂರಿನಲ್ಲಿ ನಾವು ಮಾಡಿದ್ವಿ. ಅನಂತರ ಬೀಚ್ ಅಂತೇಳಿ ಆಯಿತು, ಬೀಚ್ನಲ್ಲಿ ಮಾಡುವ ಅಂತೇಳಿ ಆಯಿತು, ನಮ್ಮ ಅಮೃತಾನಂದಮಯಿ ಮಠದವರು ಆಯಿತು. ಆದರೆ ಒಂದು ನಯಾ ಪೈಸಕ್ಕೂ ಕೂಡ ಅದು ಪ್ರಯೋಜನ ಆಗಲಿಲ್ಲ. ಇವತ್ತಿಗೂ ಕೂಡ ಕೆಲವರು ಮಾಡ್ತಾರೆ, ಮಾಡಲಿ, ನಾವು ಕೈ ಬಿಟ್ಟು. ಕಾರಣ ಯಾಕೆ ಸರ್ ಪ್ರಯೋಜನ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ, ಯಾಕೆ ಅಂತ ಅಂದರೆ ಈಗ ನಾವು ಈ ವಾರ, ಈ ತಿಂಗಳು ಭಾನುವಾರ ನಾವು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಬ್ಯಾಗೆಲ್ಲ ಕಟ್ಟಿ ಸಂಬಂಧಪಟ್ಟವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಇದನ್ನು ಕೊಂಡೋಗಿ ವಿಲಾವರಿ ಮಾಡಿಯಪ್ಪ ಅಂತೇಳಿ. ಇನ್ನು ನೆಕ್ಸ್ಟ್ ಅದರ ಡಬಲಲ್ಲಿ ಹೋಗಲಿ, ಓಕೆ, ಕಸ ಇರಲಿ, ಪ್ಲಾಸ್ಟಿಕ್ ನಾವು ಎತ್ತೀವಿ, ಗ್ಲೌಸ್ ಹಾಕ್ತೀವಿ, ಮಕ್ಕಳಿಗೆ ಹೇಳ್ತೀವಿ, ಶಾಲಾ ಮಕ್ಕಳಿಗೆಲ್ಲ ಹುಷಾರಪ್ಪ, ಗಿಪ್ಪಿ ಹೊಡೆದಾಕಿರ್ತಾರೆ, ಕೈಯೆಲ್ಲ ಜಾಗ್ರತೆ ಮಾಡಿ ಗ್ಲೌಸ್ ಹಾಕಿ ಅಂತೇಳಿ ಗೈಡ್ ಮಾಡ್ಕೊಂಡು ನಾವು ಮಾಡಿಸ್ತೀವಿ. ಆದರೂ ಕೆಲವು ಕಿಡಿಗೇಡಿಗಳು ಬಾಟ್ಲಿಗಳು, ಖಾಲಿ ಬಾಟ್ಲಿ ಆದ ನಂತರ ಬಾಟ್ಲಿಯಿಂದ ಬಾಟ್ಲಿ ಹೊಡೆದು ಚೂರು ಮಾಡಾಕೋದಲ್ಲಿ ಬೆಂಚಿಗೆ ಹೊಡೆಯೋದು, ಮತ್ತು ಕೆಲವು ಮರಕ್ಕೆ ಹೊಡೆಯೋದು, ಕೆಲವು ರಸ್ತೆಗೆ ಹೊಡೆಯೋದು, ಕಾಂಕ್ರೀಟ್ ಜಮೀನು. ಅವರಿಗೊಂದು ಖುಷಿ, ಬಾಟ್ಲಿ ಡಮ್ ಅಂದ್ರೆ ಸಾಕು. ಯಾರು ಇಲ್ಲ, ವಿಕೃತ ಮನಸ್ಥಿತಿಗಳಂತ ಹೇಳ್ಬೋದಲ್ಲ ಸರ್. ಹೌದು, ಹಾಗೆ ಮಾಡಿದ ಕಾರಣವಾಗಿ ನಾವು ಇನ್ನಿಲ್ಲ, ಬೇಡವೇ ಬೇಡ ಅಂತ ಆಯಿತು. ಮತ್ತು ನಮ್ಮ ಸಂಘ ಸಂಸ್ಥೆಗಳು, ಲೀಡರ್ಗಳೆಲ್ಲ ಇಲ್ಲ, ಕೃಷ್ಣಪ್ಪರೇ ಬರಬೇಕು, ನೀವು ಇಲ್ಲದೇ ಇದ್ರೆ ಆಗಲ್ಲ, ನಿಮ್ಮ ಸ್ಲೋಗಾನ್ ಕೇಳಿ ಮಕ್ಕಳಿಗೆ ಭಾರಿ ಖುಷಿ ಆಗ್ತದೆ, ಬನ್ನಿ ಅಂತ. ನಾನಿನ್ನು ಇಲ್ಲ ಸರ್, ಬರೋದೇ ಇಲ್ಲ ಅಂತ, ಬಂಗ್ರೆ ಗಿಂಗ್ರೆ ಕೂಳು ಎಲ್ಲ ಬೇಡ ಅಂತ ಆಯಿತು, ಬಿಟ್ಟು. ಅದೇ ರೀತಿ ಅಲ್ಲಿ ಮರಗಳು ನೆಟ್ಟದ್ದು ಮಾರನೇ ದಿವಸ ಇಲ್ಲ, ಮರ ಏನಾಗುತ್ತೆ, ಕೊಂಡೋಗೋದು. ಒಳ್ಳೊಳ್ಳೆ ಮರ, ಗಂಧದ ಮರ ಬಿಡೋದಿಲ್ಲ, ಸಣ್ಣ ಮರ ನೆಟ್ಟಿದ್ದು, ಬೇವಿನ ಮರ ಇಲ್ಲ, ಮತ್ತು ಬೇಡ ಅನಿಸಿ ಆ ಸೈಡಿಗೆ ಹೋಗೋದು ಬೇಡ. ಸೊ ಈ ಅನ್ಯಾಯಗಳನ್ನು ನೋಡುವಾಗ ನಿಮಗೆ ಮನಸ್ಸಿಗೆ ತುಂಬ ಬೇಸರ ಆಯಿತು, ತುಂಬ ಬೇಸರ. ಓಕೆ, ಸೊ ಇಂಥ ಅನ್ಯಾಯವನ್ನು ಮಾಡುವ ವಿಕೃತ ಮನಸ್ಥಿತಿಗಳಿಗೆ ಆ ಮನಸ್ಥಿತಿ ಏನು ಮಾತಾಡೋದು ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಏನೋ ಸಮಾಜಕ್ಕೆ ಒಳ್ಳೇದಾಗಬೇಕು, ನಮ್ಮ ಜನರಿಗೆ ಒಳ್ಳೇದಾಗಬೇಕು ಅನ್ನೋ ನಿಟ್ಟಿನಲ್ಲಿ, ಪರಿಸರವನ್ನು ಬೆಳೆಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಸ್ವಂತಿಕೆ ಕೆಲಸಗಳೆಲ್ಲ ಬಿಟ್ಟು
ಸಮಾಜಕ್ಕಾಗಿ ನಿಂತರೆ ಸಮಾಜ ಕೊಡುವಂಥದ್ದು ಇದನ್ನು, ಎಲ್ಲರೂ ಅಂತಲ್ಲ, ಕೆಲವರು ಅದಕ್ಕಂತಲೂ ಇರ್ತಾರೆ ಬೇಡದ ಕೆಲಸಗಳನ್ನು ಮಾಡೋರು, ಕಿತ್ಕೊಂಡು ಹೋಗುವವರು. ಅರೆ ಸ್ವಲ್ಪ ಆಲೋಚನೆ ಮಾಡಿ, ಇವತ್ತು ನೀವು ಕಿತ್ತಿದ್ದೀರಾ, ಮತ್ತು ನಿಮಗೆ ಅದು ಸಮಸ್ಯೆ ಕೊಡುವಂಥದ್ದು ಅನ್ನೋದನ್ನು ನೀವು ಮರಿಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಸರ್, ತಾವು ಕೆಲಸವನ್ನು ಮಾಡ್ತಾ ಇದ್ರಿ ಬೇರೆ ಬೇರೆ ಕಂಪನಿಗಳಲ್ಲಿ. ಸೊ ಆ ಸಂದರ್ಭದಲ್ಲಿ ನೀವು ಈ ಸಮಾಜದ ಜೊತೆ ನಿಲ್ಬೇಕನ್ನುವಂಥ ತುಡಿತಾ ಇತ್ತು. ಆದರೆ ಅದು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದಂಥದ್ದು ತಮ್ಮ ನಿವೃತ್ತಿಯ ನಂತರ ಅಂತ. ಸೊ ಈ 25 ವರ್ಷಗಳ ಪಯಣ ಇದೆಯಲ್ಲ ಸರ್, ಈ ಪಯಣದಲ್ಲಿ ನಿಮ್ಮ ಮನೆಯವರು ಯಾವ ರೀತಿ ನಿಮ್ಮ ಜೊತೆಗೆ ನಿಂತರು ಅಂತ? ಅದೇ ನನಗೆ ಪರಿಸರದ ಬಗ್ಗೆ ಈ 25 ವರ್ಷ ಈ ಎಕ್ಸ್ಪೀರಿಯನ್ಸ್ನಲ್ಲಿ ಪ್ರತಿಯೊಂದು ನೆಟ್ಟು ನೋಡಿ ಅದು ಚೆಂದಾಗಿ ಬೆಳೆದು ಹಸಿರೀಕರಣ ಅದೆಲ್ಲ ನೋಡುವಾಗ ಭಾರಿ ಮನಸ್ಸಿಗಿನ್ನೂ ಖುಷಿಯಾಗಿ ಇನ್ನೂ ಕೂಡ ಹೆಚ್ಚಿನ ಮಾಡುವ ಅಂತೇಳಿ. ಮತ್ತು ಇಲ್ಲಿ ಕೆಲವು ಸಂಘ ಸಂಸ್ಥೆಗಳಿಗೆ ಒಟ್ಟಿ ಇದೆ. ನಮ್ಮ ಮಣ್ಣಗುಡ್ಡೆಯಿಂದ ಉರ್ವಾ ಸ್ಟೋರು, ಚಿಲಂಬಿ, ಇಲ್ಲಿಗೆಲ್ಲ ಡಿವೈಡರ್ಗಳಿಗೂ ಕೂಡ ಗಿಡ ನೆಡೋ ಕಾರ್ಯಕ್ರಮ, ಅಲಂಕಾರಿಕ ಗಿಡ ನೆಡೋದು, ಮತ್ತು ಜಾಸ್ತಿ ಬೆಳೆದ ಗಿಡಗಳನ್ನ ಟ್ರಿಮ್ ಮಾಡಿಕೊಡೋದು, ಇದರಲ್ಲಿ ಎವ್ರಿ ಭಾನುವಾರ ನಾವು ಮಾಡ್ತಾಯಿದ್ದೀವಿ. ಈಗ ಅದು ಮತ್ತು ಮಧ್ಯದಲ್ಲಿ ಈಗ ಹೂವಿನ ಗಿಡಗಳನ್ನು ನೆಡ್ತಾ ಇದ್ದೀನಿ. ಇದರಲ್ಲಿ ಸುಮಾರು ನಮ್ಮ ಸಂಘ ಸಂಸ್ಥೆಗಳು, ಗಿರಿಜಾ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಉಂಟು, ಮತ್ತು ಪೃಥ್ವಿ ಸ್ವಯಂ ಸೇವಕರು ಅಂತ ಉಂಟು. ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಈಗಲೂ ಎಲ್ಲ ಭಾನುವಾರಲು. ಮತ್ತು ಈಗ ಅದನ್ನು ಬಿಟ್ಟು ನೀರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಸ್ವಲ್ಪ ಗೌರ್ಮೆಂಟ್. ಈಗ ನಾವು ಇಲ್ಲಿ ಕದಿರಿ ಜೋಗಿ ಮಠದಲ್ಲಿ ಮಾಡ್ತಾಯಿದ್ದೀವಿ. ತುಂಬ ಜಾಗ ಉಂಟಲ್ಲಿ. ಎಲ್ಲ ಹಾಳು ಬಿದ್ದು ಗುಡಿಯೆಲ್ಲ ಮುಚ್ಚಿತ್ತು ಪದೆಯಿಂದ, ಗುಡಿಗಳು, ದೇವಸ್ಥಾನಗಳು. ಅದನ್ನೆಲ್ಲ ಕ್ಲೀನ್ ಮಾಡಿ ಬಣ್ಣ ಸುಣ್ಣ ಎಲ್ಲ ಮೆಟಲೆಲ್ಲ ಮಾಡಿ ಸಂಘ ಸಂಸ್ಥೆಗಳೆಲ್ಲ ಕರೆದು ಈಗ ನೋಡೋದಕ್ಕೆ ಅಲ್ಲಿ ಎಷ್ಟು ಜನ ಬರ್ತಾರೆ. ಮೊನ್ನೆ ಕೂಡ ಒಂದು ಬ್ರಹ್ಮಕಲಶ ಅಲ್ಲ ಎಂಥದ್ದು ಒಂದು ಆಯಿತು ಪೂಜೆ. ಓಕೆ, ಅಲ್ಲಿಗೆಲ್ಲ ಹೋಗಿದ್ದು ಭಾರಿ ಒಂದು ಸುಂದರವಾಗಿ ಆಯಿತು. ಅಲ್ಲಿ ಇನ್ನೂ ಕೆಲವು ಜಾಗ ಇದೆ ಮಾಡಲಿಕ್ಕೆ. ಅಲ್ಲ ಇವ್ರದ್ದು ಗುಹೆ ಎಲ್ಲ ಉಂಟಲ್ಲ, ಪಾಂಡವರ ಗುಹೆ, ಅಲ್ಲಿ ಮನುಷ್ಯ ಹೋಗ್ತಿರಲಿಲ್ಲ ಅಷ್ಟಿತ್ತು. ಅದೆಲ್ಲ ತೆಗೆದು ಹುಲ್ಲು ತೆಗೆದು ಕಸ ತೆಗೆದು ಮಾಡಿದ್ವಿ. ಪಾಂಡವರ ಗುಹೆ ಅಂತ ಹೇಳೋರು, ಅಲ್ಲಿ ದೂರದಿಂದ ಹೇಳೋರು, ಹತ್ತಿರ ಬರೋರು ಯಾರಿಲ್ಲ, ಯಾರಿಗೂ ಬೇಡವಾದ ರೀತಿಯಲ್ಲಿ ಇತ್ತು. ಹಾಗೆ ಮಾಡಿದ್ದೀವಿ ನಾವು. ಓಕೆ, ಇಷ್ಟೆಲ್ಲ ನಿಮ್ಮ ಸ್ವಂತಿಕೆ ಕೆಲಸ, ನಿಮ್ಮ ಸ್ವಂತಿಕೆ ಜೀವನ ಬಿಟ್ಟು ಒಂದಷ್ಟು ಸಂಘ ಸಂಸ್ಥೆಗಳ ಸ್ವಯಂ ಸೇವಕರ ಜೊತೆ ಸೇರಿಕೊಂಡು ಇವೆಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್. ಏನು ಸಿಗುತ್ತೆ ಸರ್ ನಿಮಗೆ ಇದರಿಂದ ಅಂತ ಕೇಳೋದು? ನನಗೆ ಎಂಥದ್ದು ಬೇಡ ನೋಡಿ, ಖುಷಿ, ಅಷ್ಟು ಖುಷಿ. ಈಗ ಹೇಗೆ ನಾನು ಮಾತಾಡ್ತಿದ್ದೀನಿ, ಖುಷಿಯಾಗಿ ಮಾತಾಡ್ತಿದ್ದೀನಿ, ಯಾವುದೇ ಥರ ಬೇಸರ ಇಲ್ಲದಲ್ಲಿ. ಇದೆಲ್ಲ ನೋಡಿ ಕೆಲವೆಲ್ಲ ಸಂಘ ಸಂಸ್ಥೆಗಳು ಮತ್ತು ಗೌರ್ಮೆಂಟ್ಗಳು ಏನೇನೋ ಕೊಡಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನನಗೆ ಅರಣ್ಯ ಮಿತ್ರ ಕೊಟ್ಟರು, ಆಮೇಲೆ ಮಂಗಳಾಮೃತ ಅವರು ಅಮೃತಾನಂದಮಯ ಮಠದವರು ಕರೆದು ಕೊಟ್ಟರು, ಮತ್ತು ಕೆಲವು ಮಂತ್ರಿಗಳನ್ನ ಕರೆಸಿ ನನಗೆ ಸನ್ಮಾನ ಮಾಡಿಸಿದರು. ಈಗ ಅನಂತರ ಹಸಿರು ಪಟ್ಟಿ ಅಂತೇಳಿ ಈಗ ಗೌರ್ಮೆಂಟ್ ಕೊಟ್ಟಿತ್ತು. ಹಸಿರು ಪಟ್ಟಿ ನಿರ್ವಹಣೆಗೆ ಕೃಷ್ಣಪ್ಪ ಪರಿಸರವಾದಿ ಅಂತೇಳಿ. ಅನಂತರ ಈಗ ಅವರೇ ಕರೆದು ಈಗ ನೋಡಿ ರಾಜ್ಯೋತ್ಸವ ಪ್ರಶಸ್ತಿನೂ ಕೊಟ್ಟರು. ಇದಕ್ಕಿಂತ ಸಂತೋಷ ಏನು ಬೇಡ. ಇದು ಕೊಡದೇ ಇದ್ರೂ ಕೂಡ ಗಿಡ ಮರಗಳನ್ನ ಇನ್ನೂ ಬೆಳೆಸಬೇಕು ಅಂತೇಳಿ ಭಾರಿ ಖುಷಿ ಉಂಟು. ಈ ಕೆಲವು ಸಂಘ ಸಂಸ್ಥೆಗಳು ಮುಂದೆ ಬಂದಿದ್ದಾವೆ ಇನ್ನೂ ಮಾಡುವ ಅಂಥೇಳಿ, ಆದ್ರೂ ಯಾರೂ ಬರ್ತಾ ಇಲ್ಲ, ಹೇಳಿದ್ದಷ್ಟೇ. ಓಕೆ, ಆದ್ರೂ ನಾವು ಕೈ ಬಿಡಲಿಲ್ಲ. ನನ್ನ ಮಿಸ್ಸಸ್ಸು ಮತ್ತು ಮಗ ಮತ್ತು ಮೇಡಮ್, ನಮ್ಮ ಲೋಲಾಕ್ಷಿ ಮೇಡಮ್, ಇವರೆಲ್ಲ ಸೇರಿಕೊಂಡು ನಾವು ಮಾಡ್ತಾಯಿದ್ದೀವಿ. ಇನ್ನೂ ಕೂಡ ತುಂಬ ಗಿಡ ನೆಡ್ತಾಯಿದ್ದೀವಿ. ಕೆಲವು ಹರಳಿ ಮರ ನೆಟ್ಟು ದೈದಾಕಾರ ಆಗಿದ್ದಾವೆ, ದೊಡ್ಡ ಮರಗಳು. ಅವಿಗೆ ಕಟ್ಟಬೇಕು ಅಂತೇಳಿ ಒಂದು ಪ್ಲಾನ್ ಉಂಟು. ಯಾಕೆಂದರೆ ಸುತ್ತು ಬರ್ಬೋದಲ್ಲ ಮಂಚ ಅಲ್ಲಿಂದ ಬೆಳಿಗ್ಗೆ, ಆರೋಗ್ಯಕ್ಕಾಗಿ ಅಂಥೇಳಿ ಉಂಟು. ಒಂದು ವಿಚಾರವನ್ನು ನಾವೆಲ್ಲ ಗಮನಿಸ್ತೀವಿ. ಒಬ್ಬ ಬಿಸ್ನೆಸ್ ಮ್ಯಾನ್, ಉದ್ಯಮಿಯೊಬ್ಬ ಯಶಸ್ಸಾದರೆ ಅವನ ಜೊತೆ 100 ಜನ ಸೇರ್ಕೊಳ್ತಾರೆ, ಇವ ನಮ್ಮವ ಅಂತ ಹೇಳ್ಕೊಳ್ತಾರೆ. ಇನ್ನೊಬ್ಬ ರಾಜಕಾರಣಿ, ಒಬ್ಬ ಯಶಸ್ವಿ ರಾಜಕಾರಣಿ ಆದರೆ ಅವನ ಜೊತೆ 100 ಜನ ಸೇರ್ಕೊಳ್ತಾರೆ, ನಮ್ಮವರು ಅಂತ. ಹಾಗೆಯೇ ಬೇರೆ ಬೇರೆ ವಿಭಾಗಗಳಲ್ಲಿ ಒಬ್ಬ ಯಶಸ್ವಿ ನಟನಾದರೆ ಅವನ ಜೊತೆ ಸೇರ್ಕೊಳ್ತಾರೆ, ಇವ ನಮ್ಮವ ಅಂತ. ಆದರೆ ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು, ನಮ್ಮೆಲ್ಲರ ಇಡೀ ಮಾನವ ಅಲ್ಲ ಬೇರೆ ಜೀವ ಸಂಕುಲಗಳಿಗೂ ಕೂಡ ಆಶ್ರಯ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಪರಿಸರ ಪ್ರೇಮಿಗಳು ಮಾಡುವಂಥ ಕೆಲಸವನ್ನು ಗುರುತಿಸುವವರಿಲ್ಲ ಅನ್ನುವಂಥ ಮಾತುಗಳಿಸಿದ್ದೆ ಸರ್. ಅವರಿಗೆ ಸಿಗಬೇಕಾದಂಥ ಗೌರವಗಳಾಗಲಿ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಯಶಸ್ಸಾದಾಗ ಸಿಗುವಂಥ ಗೌರವಗಳು ಈ ಪರಿಸರ ಪ್ರೇಮಿಗಳು, ಪರಿಸರವಾದಿಗಳ
ತ್ಯಾಗಕ್ಕೆ ಸಿಗ್ತಾ ಇಲ್ವ ಅನ್ನೋಂಥ ವಾದಗಳು ಅಂತ ಮಾತುಗಳು ಬರ್ತಾ ಇದೆ. ಏನು ಹೇಳ್ತಾರೆ ಈ ಬಗ್ಗೆ? ಅದು ಖಂಡಿತ ಸರ್, ತಾವು ಹೇಳಿದ್ದು 100ಕ್ಕೆ 100 ಕರೆಕ್ಟ್. ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದಾರೆ ಅಷ್ಟೇ. ಅಷ್ಟಕ್ಕೆ ನಾವು ತೃಪ್ತಿ ಪಟ್ಕೋಬೇಕಾದ ಹೊರತಾಗಿ ಅವ್ರ ಮನಸ್ಸಿನಿಂದ ಬರಬೇಕು. ಅವ್ರ ಪಾಪ ನೋಡಿ ಸ್ವಂತ ಖರ್ಚಿಂದ ನೀರು ಹಾಕ್ತಾ ಇದ್ದಾರೆ, ಗಿಡ ನೆಡ್ತಾ ಇದ್ದಾರೆ, ನಮಗೆ ನೆರಳು ಸಿಗ್ತಾ ಇದೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ಕೊಡ್ತಾ ಇದ್ದಾರೆ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕೈಯಿಂದ ಏನಾದರೂ ಒಂದು ಕಿಂಚಿತ್ ಅವರಿಗೆ ಏನಾದರೂ ಮಾಡುವ ಅನ್ನೋ ಮನೋಭಾವನೆ ಭಾರಿ ಕಡಿಮೆ ಸರ್. ಈಗಿನ ಪರಿಸ್ಥಿತಿಯಲ್ಲಿ ತುಂಬ ಕಡಿಮೆ. ಆ ಥರ ಪರಿಸ್ಥಿತಿಯವರು ಇಲ್ಲ. ಹಾಗಾಗಿ ನಾವು ದೊಡ್ಡದಾಗಿ ಹೇಳ್ತಾರೆ ವನ ಮಹೋತ್ಸವ ಮಾಡಬೇಕು, ಹಸಿರೀಕರಣ ಮಾಡಬೇಕು ಅಂತ, ಆದರೆ ಎಲ್ಲೂ ನೋಡಲಿಲ್ಲ. ಓಕೆ, ಇದು ಥರ ಕೇವಲ ಒಂದಷ್ಟು ಕಾರ್ಯಕ್ರಮಗಳಿಗೆ ಮಾತಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ ಅಂತ. ಹೌದು. ಈಗ ಅಯ್ಯೋ ಅಲ್ಲಿಂದ ಇಲ್ಲಿ ಮಾಡೋದು, ಇಲ್ಲಿಂದ ಅಲ್ಲಿ ಮಾಡೋದು, ಬ್ಯಾನರ್ ಉಂಟು, ಪೇಪರ್ನಲ್ಲಿ ವಿಜಯವಾಣಿ ಎಲ್ಲ ನೋಡುವಾಗ ಉಂಟು. ವನ ಮಹೋತ್ಸವ ಮಾಡಿದರು, ಗಿಡ ನೆಟ್ಟರು, ಅವರಿಂದ ನೆಡ್ಸಿದ್ರು. ನಾನೆಲ್ಲೂ ಹಸಿರೇ ನೋಡಲಿಲ್ಲ. ಇದೇ ನಾನು ಕೂಡ ನೆಟ್ಟೆ, ಕೆಲವೆಲ್ಲ ಸಂಘ ಸಂಸ್ಥೆಗಳು ಸೇರಿ ಮಂತ್ರಿಗಳ ಕೈಯಿಂದ ನಡೆಸಿದೆ. ಇದೇ ವೇದವಾಸ ಕಾಮತರು ಕೂಡ ಬಂದಿದ್ದರು. ಓಕೆ, ಹಾಗೆ ನೆಟ್ಟಿದ್ದೀವಿ, ಎಮ್ಮರವಾಗಿ ಬೆಳೆದಿದೆ. ಅದೊಂದು ಭಾರಿ ಖುಷಿ. ಕೆಲವರಿಂದ ಹೇಳ್ತಾ ಇದ್ದೀನಿ ನಾನು, ಬನ್ನಿ ನೋಡಿ ಮರಗಳು ಹೇಗಿದೆ ಅಂಥೇಳಿ. ಕೆಲವರೆಲ್ಲ ಬಂದು ನೋಡಿ ಕೂತು ಹೋಗ್ತಾರೆ. ಕ್ರಿಕೆಟ್ ಪ್ಲೇಯರ್ ಎಲ್ಲ ಬಂದು ಅಲ್ಲಿ ಕೂಡ್ತಾರೆ. ಸರ್, ನಾವು ಮಾಡುವಂಥ ಕೆಲಸದಲ್ಲಿ ಸಾರ್ಥಕತೆ ಇರಬೇಕು ಅನ್ನುವಂಥದ್ದು, ಕೇವಲ ಯಾರಿಗೂ ತೋರಿಸ್ಬೇಕು ಅಥವಾ ಏನೋ ಒಂದು ಪ್ರಚಾರ ಸಿಗಬೇಕನ್ನೋ ನಿಟ್ಟಿನಲ್ಲಿ ವನ ಮಹೋತ್ಸವನ ಅಥವಾ ಒಂದು 4-5 ಗಿಡಗಳನ್ನು ನೆಡುವಂಥದ್ದಲ್ಲ. ಅದರಲ್ಲಿ ಸಾರ್ಥಕತೆ ಇರಬೇಕು. ಆ ಗಿಡಗಳು ಬೆಳೆದು ಮರವಾಗಿ ನೆರಳು ನೀಡಬೇಕು. ಆಗ ಅವ್ರು ನೆಟ್ಟಂಥ ಕಾರ್ಯಕ್ಕೂ ಅದನ್ನು ಪೋಷಣೆ ಮಾಡಿದ್ದಕ್ಕೂ ಸಾರ್ಥಕ ಆಗುವಂಥದ್ದು ಅಂತ. ಸೊ ಅದನ್ನೆಲ್ಲ ಮಾಡುವಂಥ ಆಗಲಿ ಅನ್ನುವಂಥ ಮಾತುಗಳನ್ನು ಹೇಳ್ಬೋದು. ಆದರೆ ಮನಸ್ಸು ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ಯಾರೊಬ್ಬರು ಕೃಷ್ಣಪ್ಪ ಅವರ ಅಂಥ ಹಿರಿಯರು ಮನಸ್ಸು ಮಾಡೋದಲ್ಲ, ಈಗಿನ ಯುವ ಜನತೆ ಇಂಥವರ ಜೊತೆ ಶಕ್ತಿ ತುಂಬಬೇಕಾಗಿದೆ. ಇವೆಲ್ಲವೂ ಕೂಡ ಯುವ ಜನತೆಯ ಮುಂದೆ ಇರುವಂಥ ಬಹುದೊಡ್ಡ ಸವಾಲು ಅಲ್ಲ. ಇದು ತುಂಬ ಸುಲಭವಾದಂಥ ಕೆಲಸ, ಮನಸ್ಸು ಮಾತ್ರ ಮಾಡಬೇಕಾಗಿದೆ. ಸೊ ಏನು ಅಂತರ್ಜಾಲ ಇದೆ, ಬೇರೆ ಬೇರೆ ಮಾಧ್ಯಮಗಳಿದೆ, ಬೇಕಾದಾಗೆ ಸಮಯಾವಕಾಶ ಇದೆ, ಎಲ್ಲವೂ ಇದೆ, ಖುಷಿ ಇದೆ, ಎಲ್ಲವೂ ಇದೆ. ಆದರೆ ಮುಂದೊಂದು ದಿನ ನಾವೆಲ್ಲ ಬದುಕಬೇಕಾದ್ರೆ ಈ ಪರಿಸರ ಅನ್ನುವಂಥದ್ದು ಅಗತ್ಯವಾಗಿರ್ತದೆ. ಪರಿಸರವನ್ನು ಮೀರಿದ್ದು ಯಾವುದೂ ಇಲ್ಲ. ಬದುಕಿಗೆ ಅದು ಅತಿ ಮುಖ್ಯ ಅಂತ ಹೇಳ್ತಾ ಇದ್ದೇವೆ. ಹಾಗಾಗಿ ಪರಿಸರವನ್ನು ಉಳಿಸಿ ಬೆಳೆಸುವ ಪ್ರಯತ್ನದಲ್ಲಿ ಕೃಷ್ಣಪ್ಪ ಆಗಲಿ ಅಂತ ಅದೆಷ್ಟೋ ಪರಿಸರ ಪ್ರೇಮಿಗಳು, ಪರಿಸರವಾದಿಗಳ ಜೊತೆ ನಾವೆಲ್ಲ ಕೈ ಜೋಡಿಸಬೇಕಾಗಿದೆ ಅಂತ. ಇನ್ನು ಸರ್, ಗಿಡವನ್ನು ಬೆಳೆಸೋದಕ್ಕೆ ತಾವು ಟಾರ್ಗೆಟ್ ಮಾಡಿರುವಂಥ ಜಾಗಗಳು ದೇವಸ್ಥಾನ, ಮಸೀದಿ, ಚರ್ಚು, ಹಾಗೆಯೇ ಬೇರೆ ಬೇರೆ ಧರ್ಮದ ಸ್ಮಶಾನಗಳು ಅಂತ, ಅಲ್ಲಿ ಭೇದ ಇಲ್ಲ. ಯಾವುದೇ ಜಾಗ ಇದ್ರೂ ಕೂಡ ಖಂಡಿತ ನಾನು ಬೆಳೆಸುವಂಥ ಪ್ರಯತ್ನ ತಾವು ಮಾಡಿದ್ದೀರಾ ಸರ್? ನಾನು ಕೇಳಬೇಕು, ಯಾಕೆ ಇದೊಂದು ಯೋಜನೆಯನ್ನು ಮಾಡಿಕೊಡ್ರಿ, ದೇವಸ್ಥಾನ, ಮಸೀದಿ, ಚರ್ಚು, ರುದ್ರಭೂಮಿಗಳನ್ನು ಅಲ್ಲಿ ನೆಡಬೇಕಂತ ಯಾಕೆ? ಇದರ ಉದ್ದೇಶ ಏನು? ಅಲ್ಲಿ ಕೆಲವೆಲ್ಲ ದೇವಸ್ಥಾನಗಳಲ್ಲಿ ನೆಟ್ಟರೆ ಪಾಲನೆ ಪೋಷಣೆಗೆ ಅಷ್ಟು ಕಷ್ಟ ಬರೋದಿಲ್ಲ. ಅದೇ ರೀತಿ ಮಶಾಣದಲ್ಲಿ ಕೂಡ ನೆಟ್ಟ ಗಿಡಗಳು ಅಷ್ಟು ಇದಾಗೋದಿಲ್ಲ, ಪಾಲನೆ ಪೋಷಣೆಗೆ ಇದಾಗೋದಿಲ್ಲ. ಮಾಡ್ತಾರೆ ಅಲ್ಲಿ ಹೇಳಿಕೊಟ್ರೆ ಒಂದು ಸ್ವಲ್ಪ ಅಲ್ಲೆಲ್ಲ ಕಾಂಪೌಂಡ್ ವಾಲ್ ಇರ್ತದೆ, ದನಗಳದ್ದು ಉಪದ್ರ ಇರಲ್ಲ, ನೀರಿನ ವ್ಯವಸ್ಥೆ ಇರ್ತದೆ. ಹಾಗಾಗಿ ದೇವಸ್ಥಾನ, ಮಸೀದಿ, ಸ್ಮಶಾನ ಎಲ್ಲ ನನಗೆ ಭಾರಿ ಖುಷಿ ಆಯಿತು. ನೆಡುವ ಅಲ್ಲಿ ಒಂದಲ್ಲ ಒಂದು ಮೃತದೇಹ ಬರ್ತಾ ಇರ್ತದೆ. ಕೆಲವರಿಗೆ ಅಲ್ಲಿ ನೀರಿದೆ, ನೀರಿನ ತೊಟ್ಟಿ ಇದೆ, ಹಾಕ್ತಾರೆ. ಮತ್ತು ಅಲ್ಲಿ ಕೂತ್ಕೊಳ್ಳಿಕ್ಕೂ ಕೂಡ ನೆರಳಾಗ್ತದೆ. ನಾವು ಬೋರ್ಡು ಕೂಡ ಹಾಕ್ತೀವಿ ಕೆಲವು ಕಡೆ ಎಲ್ಲ, ಹಸಿರು ಉಳಿಸಿ ಅಂತೇಳಿ, ಪರಿಸರ ಉಳಿಸಿ, ಕಾಡು ಬೆಳೆಸಿ ಅಂತೆಲ್ಲ. ಅದನ್ನು ನೋಡಿ ಕೆಲವರೆಲ್ಲ ನೀರು ಹಾಕ್ತಾರೆ, ಮರಗಳು ಕೂಡ ಬದುಕಿದ್ದಾವೆ. ಹಾಗೇ ಒಂದು ಖುಷಿ. ಓಕೆ ಸರ್, ಹೇಳೋದಾದರೆ ಯಾವೆಲ್ಲ ದೇವಸ್ಥಾನ ಅಥವಾ ಚರ್ಚುಗಳು ಅಥವಾ ಯಾವ ಭಾಗದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ರು ಒಂದೆರಡು ಹೇಳೋದಾದರೆ ಎಲ್ಲಿ ಹೇಳ್ತೀರಾ? ಕಾವೂರು ದೇವಸ್ಥಾನದಲ್ಲಿ ಮೇಲೆ ನೆಟ್ಟಿದ್ದೀವಿ ಅಲ್ಲಿ, ಮತ್ತು ಕಟೀಲ್ ದೇವಸ್ಥಾನ ಈ ದಿಲ್ಲಿಯ ಮೇಲೆ ಯಕ್ಷಗಾನದ ಮಂಟಪದ ಹತ್ರ ನೆಟ್ಟಿದ್ದೀವಿ ಅಲ್ಲಿ. ಮತ್ತು ಮಶಾಣದಲ್ಲಿ ಮುಲ್ಕಿ ಪೆರ್ಮದಿ ಅಲ್ಲ ಹೆಸರು, ಅಲ್ಲಿ ಪಂಚಾಯತ್ ಯಾವುದೋ ಒಂದು ಹೆಸರು ಮರ್ತೋಯ್ತು. ಮತ್ತು ಇಲ್ಲೊಂದು ಮಶಾಣ ಕಂಕನಾಡಿನ ಮೇಲೆ ಒಂದಿದೆ, ಹೆಸರು ಮರ್ತೋಯ್ತು, ಅಲ್ಲಿ ಕೂಡ ನೆಟ್ಟಿದ್ದೀವಿ. ಮತ್ತು ಮಸೀದಿ ಉಳ್ಳಾಳ ದರ್ಗಾದ ಹತ್ರ
ದರ್ಗಾದಲ್ಲಿ ಫುಲ್ಲು ನೆಟ್ಟಿದ್ದು ದರ್ಗಾದೊಳಗೆ. ಓಕೆ. ಮತ್ತು ಸುಲ್ತಾನ್ ಶಾಲೆ ಅಲ್ಲಿ, ಸುಲ್ತಾನ್ ಸ್ಕೂಲ್ ಅಲ್ಲಿ ಹೆಸರು ಗೊತ್ತಿಲ್ಲ, 42 ನಂಬರ್ ಬಸ್ ಹೋಗ್ತದೆ ಅಲ್ಲಿ ತುಂಬ ಗಿಡ ನೆಟ್ಟಿದ್ದೀನಿ, ಎಲ್ಲ ಬೆಳೆದಿದೆ, ಒಳ್ಳೆ ಬಂದಿದೆ. ಹಾಗೆ ದರ್ಗಾದಲ್ಲಿ ನೆಟ್ಟ ಗಿಡಗಳೆಲ್ಲ ಒಳ್ಳೆ ಉದ್ದ ಬಂದಿದ್ದಾವೆ, ಅವರು ಕಾಪಾಡ್ತಾ ಇದ್ದಾರೆ. ಯಾರು ನೀರು ಹಾಕಬೇಕಾಗಿಲ್ಲ, ಅವರೇ ಹಾಕ್ತಿದ್ದಾರೆ. ಹೆಮ್ಮರು ಆಗಿದೆ, ಕೆಲವು ಹಣ್ಣು ಬಿಟ್ಟಿದೆ. ಓಕೆ. ಇನ್ನು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕನ್ನುವಂಥ ಪಣವನ್ನು ತೊಡ್ತೀರಾ? ಸೊ ಆ ಒಂದು ಪ್ಲಾಸ್ಟಿಕ್ ನಿರ್ಮೂಲನೆಯ ಕಾರ್ಯಕ್ರಮಗಳು ಜೊತೆಗೆ ಆ ಒಂದು ವಿಚಾರವಾಗಿ ಮಾತನಾಡೋದಾದ್ರೆ ಏನು ಹೇಳ್ತೀರಾ ಅಂತ? ಹೌದು, ಪ್ಲಾಸ್ಟಿಕ್ಕು ಅಲ್ಲಿಂದಲ್ಲೇ ಬಿಸಾಡ್ತಾರೆ, ಎಲ್ಲ ಆಗ್ತದೆ, ಮಣ್ಣಿನೊಳಗೆ ಸೇರ್ತದೆ, ಫಲವತ್ತತೆಯಲ್ಲೆಲ್ಲ ಹಾಳು ಮಾಡ್ತದೆ. ಒಂದು ಪ್ಲಾಸ್ಟಿಕ್ಗೆ ಮಣ್ಣೊಳಗೆ ಸೇರಿದರೆ ಸುಮಾರು ವರ್ಷ ಅದು ಹಳೆ ಕರಗದೇ ಇಲ್ಲ, ಹಾಗೇ ಇರ್ತದೆ. ಹಾಗಾಗಿ ಬೇರುಗಳಿಗೆ, ಮರಗಳಿಗೆ ಕೆಲವೆಲ್ಲ ಹಾನಿ, ಮತ್ತು ನೋಡಲಿಕ್ಕೂ ಅಸಹ್ಯ, ಅಲ್ಲಿ ಬಿದ್ದುಕೊಂಡಿರೋದು ಎಲ್ಲ ಇದಾಗಿ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತದೆ. ಹಾಗಾಗಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು ಅಂತೇಳಿ ದೊಡ್ಡ ಆಂದೋಲನ ಮಾಡಿದ್ವು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ತೊಟ್ಟೆ ಗಿಟ್ಟೆ ಯಾರು ಈಗ ಅಂಗಡಿಯಿಂದ ಕೊಡ್ತಾ ಇಲ್ಲ, ಕೆಲವೆಲ್ಲ ಕಮ್ಮಿ ಆಗಿದೆ, ಆದ್ರೂ ಇದೆ. ಈಗ ತಾವು ಹೇಳಿದಿರಲ್ಲ ಹಾಗೆ ಕೆಲವರೆಲ್ಲ ಭಾರಿ ದೊಡ್ಡ ಬುದ್ಧಿವಂತರು, ಕತ್ಲೆ ಯಾವಾಗ ಆಗ್ತದೆ ಕಾಯ್ತಾ ಇರ್ತಾರೆ. ಕಸ ತಗೊಂಡೋಗ್ಲಿಕ್ಕೆ ನಮ್ಮ ಗೌರ್ಮೆಂಟು ಬೇಕಾದಷ್ಟು ಸೌಲಭ್ಯ ಮಾಡಿದೆ, ಮನೆ ಮನೆ ಬಂದು ಕಸ ತಗೊಂಡೋಗ್ತಾರೆ, ಅನೌನ್ಸ್ ಮಾಡ್ತಾರೆ, ಹೀಗೆ ಮಾಡಿಯಪ್ಪ, ಶುಕ್ರವಾರ ಈಗ ಮಾಡಿ, ಒಣ ಕಸ ಬೇರೆ ಮಾಡಿ, ಹಸಿ ಕಸ ಬೇರೆ ಮಾಡಿ, ಬೇಕಾದಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಮಾಡ್ತಾರೆ. ಆದರೂ ಬೈಕ್ನಲ್ಲಿ ಬರ್ತಾರೆ, ಕತ್ತಲೆ ನೋಡ್ತಾರೆ, ರಪ್ಪ ಬಿಸಾಡ್ತಾರೆ. ಅವನ ಯಾರನ ಸಾಯಲಿ, ಎಲ್ಲನ ಸಾಯಲಿ, ಎಲ್ಲನ ಬೆಳಿ ಈಗಲೂ ಉಂಟು, ಇನ್ನೊಂದು 5 ನಿಮಿಷದಲ್ಲಿ ಉಂಟು. ಹಾಗೆ ಫುಲ್ ರಸ್ತೆ ಉದ್ದಕ್ಕೂ ಬೀಳ್ತಾ ಇದೆ ಪ್ಲಾಸ್ಟಿಕ್ ತೊಟ್ಟೆ ಇದೆ. ನಾವು ಕೆಲವರಿಗೆ ಫೈನ್ ಹಾಕಿದ್ದು ಮಾರನೇ ದಿವಸ ಅದರ ಡಬಲ್ ಇತ್ತಲ್ಲಿ. ಕಾರ್ಪೊರೇಟ್ರಿಗೆ ಹೇಳಿದ್ವು, ಸಂಘ ಸಂಸ್ಥೆಗೆ ಹೇಳಿದ್ವು, ಮಂತ್ರಿಗಳಿಗೆ ಹೇಳಿದ್ವು. ಎಸ್, ಉದಯವಾಣಿಲಿ ಬರ್ತಾ ಉಂಟು ನೋಡಿ ಡೈಲಿ, ನಮ್ಮದು ಬಂದಿತ್ತು ಮೊನ್ನೆ. ಓಕೆ. ಏನು ನಿಲ್ಲದಿಲ್ಲ ಸರ್, ಇವಾಗ ಅಂತ ಮನಸ್ಥಿತಿಗಳಿಗೆ ಏನು ಬೋರ್ಡನ್ನು ಹಾಕಿದ್ದು ಅಂಥ ಮನಸ್ಥಿತಿಗೆ. ಓಕೆ. ನಾಗರಿಕ ಬಂಧುಗಳೇ, ದಯವಿಟ್ಟು ಈಗ ಹಾಕಬೇಡಿ, ಕಸ ಹಾಕಬೇಡಿ, ನಿಮಗೆ ಕಾಲರ ಬರ್ತದೆ, ಇದು ಇವು ದೊಡ್ಡ ರೋಗ ಬರ್ತದೆ ನಿಮಗೆ, ಕಸ ಎಲ್ಲ ಬಿಡಿಸಾಡಬಾರ್ದು ಅಂತೆಲ್ಲ ಹೇಳಿ ಬೋರ್ಡು ಕೂಡ ಹಾಕಿದ್ವಿ. ಬೋರ್ಡೇ ಇಲ್ಲ. ಓಕೆ. ಇಂಥ ಮನಸ್ಥಿತಿಗೆ ಏನು ಮಾಡಲಿಕ್ಕಾಗೋದಿಲ್ಲ. ಹೌದು. ಎಲ್ಲರೂ ಸೇರಿ ಜೊತೆಯಾಗಿ ಪ್ರಯತ್ನಿಸ್ತಿದ್ರೆ ಮಾತ್ರ ಅದು ನಮಗೆ ಫಲ ನೀಡೋದಕ್ಕೆ ಸಾಧ್ಯ. ಯಾರೊಬ್ರು ಕ್ಲೀನ್ ಮಾಡ್ತಾರೆ, ಸ್ವಚ್ಛತೆ ಮಾಡ್ತಾರೆ ಅಂತ ಹೇಳಿ ಇನ್ನೊಂದು 4 ಜನ ಬಂದಲ್ಲಿ ರಾಶಿ ಕಸಗಳನ್ನು ಹಾಕೋದಲ್ಲ. ಒಟ್ಟಾರೆಯಾಗಿ ನಾವೆಲ್ಲ ಸೇರಿ ಸ್ವಚ್ಛತೆಯನ್ನು ಮಾಡಬೇಕಾಗಿದೆ. ಜೊತೆಗೆ ಸ್ವಚ್ಛತೆ ಮಾಡಬೇಕಾದಂಥ ಅಗತ್ಯತೆ ಬರದ ರೀತಿಯಲ್ಲಿ ನಾವು ಸ್ವಚ್ಛವಾಗಿರಬೇಕಾಗುತ್ತೆ. ಅಂದರೆ ಕಸವನ್ನು ಎಲ್ಲಂದರಲ್ಲಿ ಬಿಸಾಡದೆ ವಿಲೇವಾರಿ ಮಾಡುವ ರೀತಿಯಲ್ಲಿ ವಿಲೇವಾರಿ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗುತ್ತೆ ಅಂತ. ಇನ್ನೊಂದು, ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಬಗ್ಗೆ ಒಂದಷ್ಟು ಅರಿವಿನ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ಮನಸ್ಸು ಮಾಡಿದ್ದೀರ ಸರ್. ಏನು ಹೇಳ್ತಾರೆ ಈ ಬಗ್ಗೆ ತಾವು? ಹೌದು, ಅದು ತ್ಯಾಜ್ಯ ವಸ್ತುಗಳನ್ನ ನಾವು ನೋಡಿ, ಈಗ ರಾಮಕೃಷ್ಣ ಮಠದವರು ಮಣ್ಣಿನ ಮಡಿಕೆ 3 ಮಡಿಕೆ ಯಂತ್ರ ಅಂತೇಳಿ ಒಂದೊಂದು ಮಾಡಿ ಮನೆ ಮನೆಗೆ ಕೊಡ್ತಾ ಇದ್ದಾರೆ. ಅದರಲ್ಲಾದರೂ ಉಳಿಸಿ ಗೊಬ್ಬರ ಎಲ್ಲ ಮಾಡಿ ನಮ್ಮ ಗಿಡಗಳಿಗೆ ಹಾಕ್ಬೋದು, ಹಸಿ ಕಸ ಅಂಥೇಳಿ. ಇಲ್ಲ, ನಾವೇ ಕೂಡ ಒಂದು ಡ್ರಮ್ನಲ್ಲಿ ದಿನನಿತ್ಯದ ತರಕಾರಿಯ ಸಿಪ್ಪೆ ಅದು ಇದೆಲ್ಲ ಹಾಕಿ ಗೊಬ್ಬರ ಮಾಡ್ಬೋದು, ಬಿಸಾಡಬಾರ್ದು ಅಲ್ಲಿ ಇಲ್ಲಿ. ಅಂಥ ಮನಸ್ಥಿತಿನೂ ಬರೋದಿಲ್ಲಲ್ಲ ಕೆಲವರಿಗೆ. ಹಾಗೆ ನಾವು ಕೆಲವೆಲ್ಲ ಮಾಡ್ತಾಯಿದ್ದೀವಿ. ಅದರದ್ದು ಜ್ಯೂಸ್ ತೆಗೆದು ಗಿಡಗಳಿಗೆ ಹಾಕ್ತಾಯಿದ್ದೀವಿ. ನಮ್ಮ ಒಂದು 200 ಲೀಟ್ರದ್ದು ಡ್ರಮ್ ಉಂಟು, ಆ ಡ್ರಮ್ಮಿಗೆ ಹಾಕಿರೋದು ಫಿಲ್ಟ್ರ್ ಟ್ಯಾಪ್ ಹಾಕಿದ್ದೀವಿ. ಒಂದು 2-3 ತಿಂಗಳ ನಂತರ ಬಂದು ಟ್ಯಾಪ್ ತಿರುಗಿಸಿ ಬಾಟ್ಲಿನಲ್ಲಿ ತುಂಬಿಸಿ ಆ ಗಿಡಗಳಿಗೆ ಹಾಕ್ಬೋದು. ಮತ್ತು ಗಿಡಗಳಿಗೂ ಸಿಂಪಡಿಸ್ಬೋದು, ಆರೋಗ್ಯವಂತಾಗಿ ಗಿಡ ಆಗಿ ತರಕಾರಿ ಒಳ್ಳೆ ಬರ್ತದೆ. ಅಂಥದ್ದು ಮಾಡೋದಕ್ಕೂ ಕೂಡ ಆಗೋದಿಲ್ಲ ಜನಗಳಿಗೆ. ಟ್ರೈನಿಂಗ್ ಕೊಟ್ಟಾಯ್ತು ನಾವು ಕೆಲವು ಸ್ಕೂಲಲ್ಲಿ, ನಾವೇ ಡ್ರಮ್ ಕೊಟ್ಟಾಯ್ತು, 600-700 ರೂಪಾಯಿ ಕೊಟ್ಟು ಡ್ರಮ್ ತಗೊಂಡೋಗಿ ತೋರಿಸಿಕೊಟ್ಟು ನಾವು ಪಂಚಮುಖರ ಶಾಲೆ, ಆ ಶಾಲೆ ಈ ಶಾಲೆ ಎಲ್ಲ. ಆದರೆ ಡ್ರಮ್ ಇದೆ, ವೇಸ್ಟೇಜ್ ತಿಂದಿದ್ದೆಲ್ಲ ಅಲ್ಲಿ ಹಾಕ್ತಾರೆ, ಅದರದ್ದೆಲ್ಲ ಜ್ಯೂಸ್ ತೆಗಿಬೋದು. 2-3 ತಿಂಗಳಿಗೆ ಸುಮಾರು ಒಂದು 5 ಲೀಟ್ರ್ ಸಿಗ್ತದೆ. ಅದನ್ನೂ ಕೂಡ ಮಾಡೋದಿಲ್ಲ ಜನಗಳು. ಈಗ ಕೆಲವು ಮೀನು, ಮೊನ್ನೆ ಅಲ್ಲಿ ಒಂದು ಜಗಳ ಆಯಿತು ಮೀನಿಂದು, ಅದು ಹಸಕಸ ಒಣಕಸ ಅಂತೇಳಿ ಬೋಡುಕ್ಕಂತ ಇದ್ದಾರೆ ಪಾಪ, ಅನೌನ್ಸ್ ಮಾಡಿಕೊಂಡು ಹೋಗ್ತಾನೆ ಪಾಪ. ಆಗ ಅವರು ಗೇಟ್ನಲ್ಲಿ ಇಟ್ಟರು ಸಾಕು, ಅದೂ ಮಾಡೋದಿಲ್ಲ, ತೆಗೆದಿದ್ದು ಬಿಸಾಡಿದರು. ಅಲ್ಲಿ ಬಂದು ನಾಯಿ ಬೆಕ್ಕು ಎಲ್ಲ ತಿಂದು ಆ ಪರಿಸರನೆಲ್ಲ ಹಾಳು ಮಾಡಿದ್ರು. ಇಂಥದ್ದು ಕೆಲವು ಉಂಟು ಅಲ್ಲಿ.
ಓಕೆ. ಸೊ ಇನ್ನು ನಗರೀಕರಣ ಆಗ್ತಾ ಇದೆ ಸರ್. ನಗರೀಕರಣ ಆಗ್ತಾ ಇದ್ದಂಗೆ ನಮ್ಮ ಪರಿಸರಕ್ಕೆ ಒಂದು ದೊಡ್ಡ ಸವಾಲು ಅನ್ನುವಂಥದ್ದು ಕೂಡ ಇದೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು ಸರ್, ಹೌದು. ಈಗ ನೋಡಿ, ನಾವೇ ನಮ್ಮ ಕಣ್ಣೆದುರಿಗೆ ಗಿಡ ನೆಡ್ತೀವಿ, ದೊಡ್ಡದಾಯಿತು, ಮರ ಬಂತು, ಅಷ್ಟರೊಳಗೆ ನಮ್ಮ ಪರಿಸರಕ್ಕೆ, ನಮ್ಮ ನಗರಕ್ಕೆ ರೋಡ್ ಜಾಸ್ತಿ ಆಗಬೇಕು, ಅಗಲ ಆಗಬೇಕು, ವೆಹಿಕಲ್ ಜಾಸ್ತಿ ಆಯಿತು. ಮುಂಚೆ ಒಂದೆರಡು ವೆಹಿಕಲ್ ಇತ್ತು, ಈಗ ಸುಮಾರು ವೆಹಿಕಲ್ಗಳು ಜಾಸ್ತಿ ಆಗಿ ಪಾರ್ಕಿಂಗ್ ಇಲ್ಲ, ಅದಕ್ಕಿಲ್ಲ, ಹೋಗ್ಲಿಕ್ಕೆ ಬರಲಿಕ್ಕೆ ಆಯಿತು. ಆಗೇನು ಮಾಡೋದು? ಈ ಮರ ತೆಗೆದು ಬೇರೆ ಕಡೆ ಹಾಕೋದು. ಇಂಥ ಪರಿಸ್ಥಿತಿ ಆಯಿತು. ಈಗ ಫ್ಯಾಕ್ಟ್ರಿಗಳು ಮೋಟ್ರ್ ವಾಹನ ತಯಾರು ಮಾಡ್ತಾ ಇರ್ತವೆ, ಬರ್ತಾ ಇರ್ತದೆ. ನಮ್ಮ ಮಂಗಳೂರಿಗೆ ಸುಮಾರು ಲಕ್ಷಗಟ್ಟಲೆ ವರ್ಷಕ್ಕೆ ಬರ್ತಾ ಇದೆ ವಾಹನ ದಟ್ಟಣೆ ಆಗ್ತಾ ಇರ್ತದೆ. ದಟ್ಟಣೆ ಆಯಿತು ಅಂತೇಳಿ ರೋಡ್ ಅಗಲ ಮಾಡೋದಲ್ಲ. ಹಾಗಾದರೆ ನಾಳೆ ನಾವು ಇದೇ ಆಕ್ಸಿಜನ್ಗಾಗಿ ನಾವು ಆಕ್ಸಿಜನ್ ಕಟ್ಟಿಕೊಂಡೇ ತಿರುಗಬೇಕಾಗಿ ಅಂತ ಬರೋ ಪರಿಸ್ಥಿತಿ ಬರ್ತದೆ. ನೋಡಿ, ಕೆಲವೆಲ್ಲ ದೊಡ್ಡ ದೊಡ್ಡ ಮರಗಳನ್ನ ಶಿಫ್ಟ್ ಮಾಡೋದು ಲಕ್ಷಗಟ್ಟಲೆ. ನಂಬ್ತೀರ ಇಲ್ವೋ? ಎಷ್ಟು? 95,000, 85,000, 1 ಲಕ್ಷ, 1.5 ಲಕ್ಷ ಎಲ್ಲ ಕೊಡ್ತಾರೆ. ಈ ಮರ ತಗೊಂಡೋಗಿ ಅಲ್ಲಿ ಹಾಕೋದು. ಅದು ಬಂದರೂ ಆಯಿತು, ಬರಲಿಲ್ಲದ್ರೂ ಆಯಿತು. ಒಟ್ರಾಸಿ ಅಲ್ಲಿ ಜಾಗ ಕ್ಲೀನ್ ಆಯಿತು. ನಮಗೆ ಪಾರ್ಕಿಂಗ್ ಆಯಿತು, ಒಳ್ಳೆ 2 ಬಸ್ ಬಂತು, ಆಯಿತು, ಜಾಗ ಆಯಿತು, ಬಸ್ ಆಯಿತು. ಪರಿಸರ ನಾಳೆ ಇದು ಆಕ್ಸಿಜನ್ ಬಗ್ಗೆ ಯಾರು ಚಿಂತೆ ಮಾಡಲ್ಲ. ಅದು ನಾನು ಎಲ್ಲಿ ಬೇಕಾದ್ರೆ ಹೇಳುವೆಲ್ಲೆ. ನಾನು ಕೆಲವೆಲ್ಲ ಸ್ಪೀಚ್ ಕೊಟ್ಟಿದ್ದೀನಿ ಕೆಲವರಿಗೆ, ಅಲ್ಲಿ ಕೂಡ ಹೇಳಿದ್ದೀನಿ. ಆದ್ರೂ ನೋ, ಹಾಗೆ ಉಂಟು. ಶಿಫ್ಟ್ ಮಾಡೋದೆ ಇಲ್ಲ, ಕಡಿ, ಎರಡೇ ಚಾನ್ಸ್. ಓಕೆ. ಇನ್ನು ಆಧುನಿಕತೆ ಬೆಳೀತಾ ಇದೆ, ನಗರೀಕರಣ ಅಂತ ಆಗ್ತಾ ಇದೆ. ಆದರೂ ಕೂಡ ನಮ್ಮ ಯುವ ಜನತೆ ಅನ್ನುವಂಥದ್ದು ಅಥವಾ ನಮ್ಮ ಸಮಾಜ ಅನ್ನುವಂಥದ್ದು ಮನಸ್ಸು ಮಾಡಿದರೆ ಪರಿಸರವನ್ನು ಉಳಿಸಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ಕೊಂಡು ಅದರಲ್ಲಿ ಯಶಸ್ಸಾಗ್ಬೋದು ಅನ್ನುವಂಥದ್ದು. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳುವಂಥದ್ದು, ಈಗಿನ ಸಮಾಜದಲ್ಲಿ ಪರಿಸರದ ಬಗ್ಗೆ ಏನಾದರೂ ಕೇಳ್ಕೊಳ್ಬೇಕಂತ ಹೇಳಿದ್ರೆ ಏನು ಕೇಳ್ಕೊಳ್ತೀರಾ ಸರ್? ನಾನು ಕೇಳ್ಕೊಳ್ಳೋದು ಇಷ್ಟೇ, ಇದ್ದ ಅಲ್ಲಲ್ಲಿ ಮರಗಳನ್ನ ಅದನ್ನು ಹಾಗೆ ಇಟ್ಟು ಪರಿಸರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು. ಒಂದು. ಎರಡನೇದಾಗಿ, ಇದು ಯಾರ್ದು ಸೊತ್ತಲ್ಲ, ಹಾಗೆ ಇದು ನಮ್ಮ ಪೂರ್ವಜನರದ್ದು ಸ್ವತ್ತು, ಜಮೀನು. ಹಾಗೆ ಗಿಡ ಮರಗಳು ಬೆಳೆದಿದ್ದಾವೆ, ಅದು ಹಾಗೆ ಬಿಟ್ಟು ಮುಂದುವರಿಸ್ಕೊಂಡು ಹೋದರೆ ಒಳ್ಳೆಯದು ಅಂತ ಕಾಣ್ತದೆ. ನಗರ ಕೂಡ ಒಳ್ಳೆಯದಾಗ್ತದೆ, ಎಲ್ಲದೂ ಸರಿ ಆಗ್ತದೆ. ನಾವು ರಸ್ತೆ ಅಗಲ ಮಾಡಿ ನಮಗೆ ಉಪಕಾರ ಅನ್ನೋದು ಮಾತ್ರ ಸದ್ಯಕ್ಕೆ, ಏನು ಅದರಲ್ಲಿ ಲಾಭ ಇಲ್ಲ. ದೊಡ್ಡ ದೊಡ್ಡ ಹಳ್ಳಿ ಮರ ಎಲ್ಲ ಶಿಫ್ಟ್ ಮಾಡಿದರೆ ಈಗ ಸುಮಾರು ಒಂದು ವಿಲೇಜಿಗೆ ದೊಡ್ಡ ಒಂದು ಹಳ್ಳಿ ಮರ ಆಕ್ಸಿಜನ್ ಕೊಡ್ತದೆ. ಅಂಥದ್ದನ್ನೆಲ್ಲ ನಾವು ಕಡಿದು ಶಿಫ್ಟ್ ಮಾಡೋದಕ್ಕೆ ಹೋದರೆ ಕಾಂಕ್ರೀಟ್ ಆಗ್ತದೆ. ನೋಡಿ, ಇವಾಗಲೇ ತಾಪಮಾನ ನೋಡಿ, ನಮ್ಮ ಮಂಗಳೂರಿನ ರೆಕಾರ್ಡ್ 34 ಮೊನ್ನೆ. ಹೀಗೆ ಹೆಚ್ಚುತ್ತಾ ಹೋಗಿದ್ರೆ ಗತಿ ಏನು? ಹಾಗೆ ಮಾಡಬಾರ್ದು. ಇದ್ದದ್ದನ್ನು ಇದ್ದಾಗೆ ಹೋಗಿ ಹಸಿರೀಕರಣ ಮಾಡ್ಕೊಂಡು ಹೋಗಬೇಕು. ನಾವು ನಗರಾಭಿವೃದ್ಧಿ ಅಂದ್ಕೊಂಡು ಹೀಗೆ ಸುಮ್ಮನೆ ಎಲ್ಲ ಶಿಫ್ಟ್ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ನೋಡಿ, ಇಲ್ಲಿ ಹಂಪನಘಟ್ಟದಲ್ಲಿ ಕೆಲವು ಮರಗಳಿಗೆ ನೆಟ್ಟಿದ್ದಾರೆ ನಮ್ಮ ಇವರು ಮಾಧವ ಉಳ್ಳಾಳರು. ಅವರು ಯಾವಾಗಲೂ ಬಂದು ಚೆಕಪ್ ಮಾಡ್ತಾರೆ, ಮರಗಳು ನೋಡ್ತಾ ಇರ್ತಾರೆ. ಮತ್ತು ಹೋದ ಸಲ ನಾವು ಇದು ಮಾಡಿದ್ವು, ರಕ್ಷಾಬಂಧನ ಮಾಡಿದ್ವಿ. ಆ ಮರಗಳು ಹಾಗೆ ಇದ್ದಾವೆ ನೋಡಿ, ಹಸಿರಾಗಿದ್ದಾವೆ. ಈಗಲೂ ಅವ್ರವ್ರು ನೀರು ಹಾಕ್ಸ್ತಾ ಇದ್ದಾರೆ. ಅಂಗಡಿ ಮುಂದೆ ಬಂದು ಹೇಳ್ತಾರೆ, ನೀರು ಹಾಕಿ ಈಗಲೂ ಇದ್ದಾವೆ. ಹಂಪನಘಟ್ಟೆ ಇಲ್ಲಿಂದ ಮೇಲೆ KMC ಆಸ್ಪತ್ರೆಯಿಂದ ಹಿಡಿದು ಅಲ್ಲಿವರೆಗೂ ಇದೆ, ಕೆಲವು ಇದ್ರವರೆಗೂ. ಓಕೆ, ರೈಟ್. ಸೊ ಈ ಒಂದು ಪರಿಸರ ಪ್ರೇಮ, ಪರಿಸರದ ಪ್ರೀತಿ ಅನ್ನುವಂಥದ್ದು ನಿಮ್ಮನ್ನು ಇಷ್ಟರವರೆಗೆ ಬಹಳಷ್ಟು ಖುಷಿಯಿಂದ ಇರಿಸಿದೆ ಅಂತ ನಾನು ಕೇಳಬೇಕು ಸರ್ ನಿಮ್ಮಲ್ಲಿ. ಈ 85ರ ವಯಸ್ಸು ನಿಮ್ಮದು, 25ರ ವಯಸ್ಸಿನಲ್ಲಿರುವಂಥ ಯುವಕರಿಗೆ ಇಲ್ಲದಂಥ ಪರಿಸರದ ಬಗೆಗಿನ ಪ್ರೇಮ, ಉಲ್ಲಾಸ, ಉತ್ಸಾಹ ನಿಮ್ಮಲ್ಲಿದೆ. ಏನು ನಿಮ್ಮ ಈ ಉಲ್ಲಾಸ ಉತ್ಸಾಹದ ಗುಟ್ಟೇನು ಅಂತ? ನನಗಿದೆ ಒಂದೇ, ನನಗೆ ಸಾಯಂಕಾಲ ಸಂಜೆ ಆದ್ರೂ ಕೂಡ ನಾನು ಪರಿಸರದಿಂದ ಮನೆಗೆ ಹೋಗೋದೇ ಇಲ್ಲ. ಬೈತಿರ್ತಾರೆ ಮನೇಲಿ. ನನ್ನ ಹೆಂಡತಿ ರಾಧಾಮಣಿ, ಸಂತೋಷ್ ಮಗ,
ಇವರೆಲ್ಲರೂ ಏನು ನಿಮಗೆ ಅಲ್ಲೇ ಏನೋ ಬಿದ್ದು ಸಾಯ್ತಾ ಇದ್ದೀರಿ, ಸಂಜೆ ಆಯಿತು, ಸೊಳ್ಳೆ ಕಡ್ತಾ, ಅದೆಲ್ಲ ಯಾಕೆ, ಬನ್ನಿ ಒಳಗೆ, ಮನೆಗೆ ಬಂದು ಸೇರಿಕೊಳ್ಳಿ, ಸ್ನಾನ ಮಾಡಿ, ಇದೆಲ್ಲ ಕೇಳ್ತಿರ್ತಾರೆ. ಆದರೂ ನಾನು ಸಗಣಿ ತರೋದು, ಅಲ್ಲಿ ಇಲ್ಲಿ ಬಿದ್ದು ಸಗಣಿ ಅದು ಇದು ತರೋದು, ಸ್ವಲ್ಪ ಗೊಬ್ಬರ ಮಾಡೋದು, ಸ್ವಲ್ಪ ಗೊಬ್ಬರ ಹಾಕೋದು, ಮರಗಳಿಗೆ ನೀರು ಹಾಕೋದು, ಇದೇ ಆಗಿ ಅದೇ ಒಂದು ಖುಷಿ ಆಗ್ತದೆ. ನಾನು ಟಿ ವಿ ಎಲ್ಲ ಜಾಸ್ತಿ ಇಲ್ಲ, ಪೇಪರ್ ಓದ್ತೀನಿ. ಪೇಪರ್ ಮಾತ್ರ 2-3 ಪೇಪರ್ ಬೇಕೇ. ಬೆಳಿಗ್ಗೆ ಒಂದು 3 ಗಂಟೆಗೆ ಎದ್ದು ವಾಕಿಂಗ್ ಹೋಗೋದ್ರೆ 3 ಗಂಟೆಗೆ ವಾಕಿಂಗ್ ಹೋಗಿ ಒಂದು 3-4 ಪೇಪರ್ ತಂದು ಓದ್ತೀನಿ. ಮತ್ತು ಬೇರೆ ಅಂಥದ್ದು ಇಲ್ಲ. ಹಾಗೆ ಒಂದು ಖುಷಿ ಅಲ್ಲಿರುವಾಗ. ತಾವು ಬೇಕಾದ್ರೂ ಒಂದು ಸಲ ಬಂದು ನೋಡ್ಬೋದು, ದಯವಿಟ್ಟು. ಖಂಡಿತ ತಮಗಾಗಿ ಬೇಕಾದಷ್ಟು ನಾವು ಇದು ಮಾಡ್ತೀವಿ, ಬೇಕಾದ್ರೆ ಬಂದು ನೋಡಿ. ಖಂಡಿತ ಸರ್. ಇನ್ನೊಂದು ನಾನು ಕೇಳಬೇಕು, ಕೃಷಿ ಜೊತೆಗೆ ಕೃಷಿ ವಿಜ್ಞಾನ ಇರ್ಬೋದು, ಇಂಥ ವಿದ್ಯಾರ್ಥಿಗಳ ಅಥವಾ ಕಾಲೇಜುಗಳಲ್ಲಿ ತಾವು ಭೇಟಿ ನೀಡಿ ಇದರ ಬಗ್ಗೆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಅಲ್ಲೂ ಕೂಡ ಮಾಡಿದ್ದೀರಾ ಅಂತ? ಹೌದೌದು. ಈ ಎಕೋರಿಯಂ ಮಾಡೋದಕ್ಕೆ ನಂಜುಂಡಪ್ಪ ಅಂತೇಳಿದ್ರು, ಸಾರ್ ಇದ್ದರು ಅವರು, ಅಲ್ಲಿ ಬಾಸ್. ಅವರ ಮುಖಾಂತರ ನಮಗೆ ಪೇಪರ್ನಲ್ಲಿ ಹಾಕೋರು. ಆಗೆಲ್ಲ ಹೋಗಿವಿ ನಾವು. ಹೋಗಿ ಸರ್ ನಾನು ಒಂದು ಕೆಲವೆಲ್ಲ ಹೇಳ್ಕೊಡ್ತೀನಿ, ನಮಗೆ ಚಾನ್ಸ್ ಕೊಡ್ತೀರಾ ಅಂತೇಳಿ ಕೇಳೋದು. ದಯವಿಟ್ಟು ಬನ್ನಿ ನೀವು ಮಾಡಿಕೊಡಿ ಅಂತ ಹೇಳೋದು. ಆಗೋಗಿ ಎಕೋರಿಯಂ ಮಾಡೋದಕ್ಕೆ ಅದಕ್ಕೆ ಬೇಕಾದ್ದು ಎಲ್ಲ ಇದು ಮಾಡಿ ಎಕೋರಿಯಂ ತಯಾರು ಮಾಡಿ ಕೊಡೋದು. ಮತ್ತು ಮೀನು ಸಾಗಾಣಿಕೆಯಲ್ಲಿ ಅಲ್ಲಿ ಹೋಗೋದು, ಅದಕ್ಕೆ ಬೇಕಾದ ಪ್ರೇರಣೆ ಕೊಡೋದು, ಇಂಥದ್ದೆಲ್ಲ ಕೆಲವು. ಮತ್ತು ಹಲಸಿನ ಮರ ಅದು ಹೇಗೆ ಕಸಿ, ಅದು ಮರ ಹೇಗೆ ಎಷ್ಟು ತಿಂಗಳಲ್ಲಿ ಫಲ ಕೊಡ್ತದೆ, ಇಂಥದ್ದೆಲ್ಲ ಹೇಳಿಕೊಟ್ಟು ಎಲ್ಲ ಮಾಡಿಕೊಟ್ಟು ನಾವು ಬರ್ತಾಯಿದ್ವಿ. ಕೆಲವು ಹಲಸಿನ ಮೇಳ ಕೂಡ ನಾನೇ ಅಲ್ಲಿ ಮಾಡಿಸಿದ್ದೆ. ಅದ್ರದ್ದು ನಮ್ಮದು ವಿಡಿಯೋ ಉಂಟು, ಫೋಟೋ ಉಂಟು. ಹಲಸಿನ ಕಾಯಿ ಪ್ರೈಸ್ ಫಸ್ಟ್ ನಂದು. ತಮ್ಮ 25 ವರ್ಷಗಳ ಪಯಣವನ್ನು ನೆನಪಿಸ್ಕೊಂಡ್ರಿ, ಮೆಲುಕು ಹಾಕಿದ್ರಿ ನಮ್ಮ ಸ್ಪಂದನ ವಾಹಿನಿಗೆ ಬಂದು. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಾ? ಅಂದರೆ ತಮ್ಮ ಯಶಸ್ಸಿನ ಜೊತೆಯಲ್ಲಿ ಸಹಕರಿಸಿದವರಿಗೆ ಯಾರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀರಾ? ಯಾರಿಗೆ ಒಂದು ಖುಷಿಯ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀರಾ? ನನಗೆ ಖುಷಿಯ ಮಾತು ಅಂತಂದರೆ, ಧನ್ಯವಾದಕ್ಕಿಂತ ಮುಂಚೆ ಹೇಳೋದು, ವನಮಹೋತ್ಸವ ಮಾಡಿ ಶಾಲಾ ಕಾಲೇಜಿಗೆ ಹೋಗಿ ಮಕ್ಕಳಿಗೆ ಹುಟ್ಟುಹಬ್ಬದ ದಿನದೊಂದೊಂದು ಗಿಡ ನೆಡಿ. ನೀವು ದಾನ ಮಾಡಬೇಡಿ, ಹೆಚ್ಚು ಖರ್ಚು ಮಾಡಬೇಡಿ, ಬೆಲೂನು ಅದು ಇದು ಕೇಕು ಕ್ಯಾಂಡಲೆಲ್ಲ ಬಿಡಿ. ನೀವು ನಿಮ್ಮ ತಂದೆ ತಾಯಿಗಳು ಒಟ್ಟಿಗೆ ಸೇರಿ ಒಂದು ಸಣ್ಣದೊಂದು ಗಿಡ ನೆಡಿ. ಎಲ್ಲಿ ಬೇಕಾದ್ರೂ ನೆಡಿ, ಶಾಲೆ ವಠಾರದಲ್ಲಿಯೋ ಅಲ್ಲಿ ದೇವಸ್ಥಾನ ಎಲ್ಲಿಯಾದರೂ ನೆಡಿ. ನಿಮಗೊಂದು ಖುಷಿ ಆಗ್ತದೆ. ಆಗ ವರ್ಷ ಬಂದು ಒಂದು ಸ್ವಲ್ಪ ನೋಡಿ ಇದು ಮಾಡಿ, ವರ್ಷಕ್ಕೊಂದು ಗಿಡ ನೆಟ್ಟರೆ ಎಷ್ಟೋ ಗಿಡ ಬೆಳೆದಂಗೆ ಆಗ್ತದೆ ನಿಮ್ಮ ಆಯಸ್ಸಿಗೆ. ನಿಮಗೂ ಒಂದು ಖುಷಿ ಬರ್ತದೆ. ಮತ್ತು ತನ್ನಷ್ಟಕ್ಕೆ ತಾನೇ ಅದೊಂದು ಕಾಡು, ಸಣ್ಣದಾಗಿ ಒಂದು ಕಾಡು ಬೆಳೀತದೆ. ನೋಡಿ, ಹೇಳ್ತಾರೆ ಸುಮ್ಮನೆ ಕಾಡು ಬೆಳೆಸಿ ನಾಡು ಬೆಳೆಸಿ, ಮಗುವಿಗೊಂದು ಮರ, ಶಾಲೆಗೊಂದು ವನ. ಸುಮ್ಮನೆ ಹಾಗೆ ಆಗಬಾರ್ದು, ಅದಾರು ಆಗ್ತದಲ್ಲ, ಹಾಗೆ ಮಾಡಿ ಅಂತೇಳಿ ಒಂದು ಹೇಳ್ತೀನಿ. ಒಂದು ಎರಡನೇದಾಗಿ, ಈ ಶಾಲಾ ಮಕ್ಕಳು ಈ ಖಾಲಿ ವಿದ್ಯಾಭ್ಯಾಸದ ಒಟ್ಟಿಗೆ ಮುಂದುವರೆದ್ರೆ ಸಾಲದು, ನಮ್ಮೊಟ್ಟಿಗೆ ಕೈ ಜೋಡಿಸ್ಬೇಕು. ಮಣ್ಣಿನಲ್ಲಿ ಅದರಲ್ಲಿ ಇದರಲ್ಲಿ ಕೆಲಸದಲ್ಲಿ. ನೋಡಿ, ಬೀಜದುಂಡೆ ಕಾರ್ಯಕ್ರಮ ಮಾಡ್ತೀವಿ ನಾವು. ಬೀಜದುಂಡೆ ಮಾಡೋದು, ಒಣಗಿಸಿದ್ದು ಬಿಟ್ಟು ಅಲ್ಲೆಲ್ಲೇ ಬಿಸಾಡಿಕೊಂಡು ಹೋಗುವಂಥ ಕಾರ್ಯಕ್ರಮಗಳು ಉಂಟು, ನನ್ನ ಹತ್ರ ಉಂಟು. ಕೆಲವು ಕಾರ್ಯಕ್ರಮಗಳುಂಟು, ಮುಂದುವರಿಯೋರು ಯಾರೂ ಇಲ್ಲ. ಅಂಥದ್ದೆಲ್ಲ ಮಾಡಿ ಮಕ್ಕಳು. ಮತ್ತು ಸಸಿ ನಡೆಯೋ ಕಾರ್ಯಕ್ರಮ ಗದ್ದೆಯಲ್ಲಿ ಮಾಡಿಸ್ತಾ ಇದ್ದೀವಿ ನಾವು. ಕೆಲವೆಲ್ಲ ಮಾಡಿದ್ವಿ ನಾವು ಅಲ್ಲಿ ವಾಮಂಜೂರಿನಲ್ಲಿ. ಮಕ್ಕಳನ್ನ, ಕಾಲೇಜ್ ಮಕ್ಕಳನ್ನ ಗದ್ದೆಗೆ ಇಳಿಸಿ ನಾಟಿ ಮಾಡಿಸೋಂಥದ್ದು ಉಂಟು. ಇಂಥದ್ದೆಲ್ಲ ಮಾಡಿ, ಇಂಥದ್ದೆಲ್ಲ ಪರಿಸರದ ಮಾಡಿ, ಮರ ಬೆಳೆಸಿ, ಮತ್ತು ನೀರು ಹಾಕಿ ಇದು ಬೆಳೀರಿ, ಅಕ್ಕಿ ಪಕ್ಷಿಗಳಿಗೆಲ್ಲ ನೀರಿಡಿ. ಇಂಥ ಚಟುವಟಿಕೆನೂ ಆಗಬೇಕು ನಿಮ್ಮ ವಿದ್ಯಾಭ್ಯಾಸದೊಟ್ಟಿಗೆ ಅಂತ ಹೇಳಿದ್ರು ನಾನು ಮಕ್ಕಳಿಗೆ. ಒಂದನೇ. ಎರಡನೇದಾಗಿ, ಮತ್ತು ನನಗೆ ಫಸ್ಟಾಗಿ ನನ್ನನ್ನು ಕರೆದು ಇಷ್ಟು ಈ ಸಮಯದಿಂದ ನನ್ನ ಸ್ಪಂದನ ವಾಹಿನಿಯವರು ನನ್ನನ್ನು ಪ್ರೀತಿಯಿಂದ ಕರೆದು ಈ ಪರಿಸರದ ಬಗ್ಗೆ 2 ಮಾತು ಹೇಳಿ ಅಂತ ಹೇಳಿ ನನ್ನನ್ನು ಕರೆಸಿ ಈ ಸ್ಥಾನದಲ್ಲಿ ಹೇಳಿದ್ದಕ್ಕಾಗಿ ಸ್ಪಂದನ ವಾಹಿನಿಯ ಪ್ರತಿ ಎಲ್ಲರಿಗೂ ನನ್ನ ಶಿರಬಾಗಿ ನಮಸ್ಕಾರ, ವಂದನೆಗಳು. ಎರಡನೇದಾಗಿ, ನನಗೆ ಪ್ರೇರಣೆ ಕೊಟ್ಟಂಥವರು ನಮ್ಮ ರಾಮಚಂದ್ರ ಭಟ್ ಅಂತೇಳಿ, ಇವರು ನನ್ನ ಬೆನ್ನೆಲುಬು ಮತ್ತು ನನ್ನ ಸ್ನೇಹಿತರು ಅವರು. ಮತ್ತು ಎರಡನೇದಾಗಿ ಲೋಲಾಕ್ಷಿ ಮೇಡಮ್ ಅಂತೇಳಿ ನಮ್ಮವರೇ ಆದವರವರು, ನಮ್ಮ ಎಲ್ಲವೂ ಅವರೇ. ಈ ಪ್ರೇರಣೆಗೆ, ಈ ಪ್ರಶಸ್ತಿಗೆ ಎಲ್ಲದೂ ಅವರೇ, ಲೋಲಾಕ್ಷಿ ಮೇಡಮ್ ಅಂತೇಳಿ ಅವರು. ಮತ್ತು
ವಸಂತಿ ಕಾಮತ್ ವಸಂತಿ ಪುಂಡಲಿಕ್ ಕಾಮತ್ ಅಂತೇಳಿ ಅವರು ನನ್ನ ಮಗಳು, ಅವರೊಬ್ಬರು. ಮತ್ತು ಸಂತೋಷ್ ಕುಮಾರ್, ಸಿಂಧು, ರಾಧಾಮಣಿ ನಮ್ಮ ಸಂತೋಷ್ ಕುಮಾರು ಮತ್ತು ಸಿಂಧು ಅವ್ರನ್ನ ನನ್ನ ಸೊಸೆ ಮತ್ತು ನನ್ನ ಮಗ. ಓಕೆ. ರಾಧಾಮಣಿ ನನ್ನ ಧರ್ಮಪತ್ನಿ. ಇವರೆಲ್ಲರ ಪ್ರೇರಣೆಯಿಂದಾಗಿ ಮತ್ತು ಸಾರ್ವಜನಿಕರ ಸಹಕಾರ ಮತ್ತು ಎಲ್ಲದಕ್ಕಿಂತಲೇ ಜಾಸ್ತಿ ನಮಗೆ ಅಮೃತಾನಂದಮಯಿ ಮಠದ ಪ್ರೇರಣೆ, ರಾಮಕೃಷ್ಣ ಮಠದ ಪ್ರೇರಣೆ, ಇದು ನನಗಾಗಿ ನಗರವನ್ನು ಹಸಿರೀಕರಣ ಮಾಡುವುದಕ್ಕಾಗಿ ಹುಮ್ಮನಸ್ಸು, ಉತ್ಸಾಹವನ್ನು ಬೆಳೆಸಿಕೊಟ್ಟಂಥ ಇದು. ಅದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ತಮಗೂ ಕೂಡ ನಮ್ಮ ಸ್ಪಂದನ ವಾಹಿನಿಯವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ನಾನು ಚಿರಋಣಿಯಾಗಿದ್ದೇನೆ. ಖಂಡಿತ ಸರ್. ಸೊ ಈ ಕಾರ್ಯಕ್ರಮಕ್ಕೆ ಬಂದು 85 ವಯಸ್ಸು, ಆದರೆ ಹುಮ್ಮಸ್ಸು ನಾನು ಆಗಲೇ ಹೇಳಿದೆ, 25 ವರ್ಷದ ಯುವಕನ ಹುಮ್ಮಸ್ಸು ನಿಮ್ಮಲ್ಲಿದೆ ಅಂತ. ಆ ಹುಮ್ಮಸ್ಸಿನ ಮಾತುಗಳಿಂದ ನಮಗೂ ಕೂಡ ಒಂದು ರೀತಿಯ ಸ್ಫೂರ್ತಿಯ ಚಿಲುಮೆಯಾಗಿ ತಾವು ನಿಂತಿದ್ದೀರಾ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರು ತಮ್ಮ ಮಾತುಗಳನ್ನು ಗಮನಿಸಿದ್ದಾರೆ. ಒಂದಷ್ಟು ಜನರಿಗೆ ಇದು ಸ್ಫೂರ್ತಿ ಆಗಲಿ ಅನ್ನುವಂಥ ಆಶಯ ನಮ್ಮದಾಗಿರ್ತದೆ ಸರ್. ಹಾಗೆಯೇ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳನ್ನು ಆಡಿದ್ದೀರಾ. ಒಂದಷ್ಟು ಸ್ಫೂರ್ತಿಯ ಮಾತುಗಳು, ನೀತಿಯ ಪಾಠಗಳು ಎಲ್ಲವೂ ಕೂಡ ಇತ್ತು ತಮ್ಮ ಮಾತುಗಳಲ್ಲಿ. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರೋದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮಗೆ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಶ್ರೇಷ್ಠಾಂಗಗಳು ನಮ್ಮದು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, 85 ವರ್ಷದ ವೃದ್ಧರು ಅಂತ ಹೇಳೋದಕ್ಕಿಂತ 85 ವರ್ಷದ ಯುವಕ ಅಂತ ಹೇಳೋದು, ಆ ರೀತಿಯ ಹುಮ್ಮಸ್ಸಿದೆ ಅವರಲ್ಲಿ. ಸೊ ಆ ಹುಮ್ಮಸ್ಸು ಇವತ್ತು ನಮ್ಮ ಮಂಗಳೂರು ನಗರ ಭಾಗದ ಪರಿಸರವನ್ನು ಕಾಪಾಡ್ತಾ ಇದೆ. ಪರಿಸರದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಬೇಕು, ಒಳ್ಳೆಯ ಬೆಳವಣಿಗೆಗಳಾಗಬೇಕಾದ್ರೆ ಇಂಥವರ ತ್ಯಾಗಗಳು ಕೂಡ ಕಾರಣ ಆಗ್ತದೆ. ಹಾಗಾಗಿ ಅಂಥದ್ದೆಲ್ಲದಕ್ಕೂ ಕೂಡ ಇವರು ಕಾರಣ ಆಗಿದ್ದಾರೆ. ಇವರನ್ನು ಒಂದಷ್ಟು ಸಂಘ ಸಂಸ್ಥೆಗಳು ಗೌರವಿಸಿದೆ, ಇವರ ಒಂದು ಪರಿಶ್ರಮವನ್ನು. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ಇವರ ಪರಿಸರ ಪ್ರೇಮಕ್ಕೆ, ಪರಿಸರಕ್ಕಾಗಿ ಇವರು ಮಾಡಿದ ತ್ಯಾಗಕ್ಕೆ ಲಭ್ಯ ಆಗಿದೆ, ದೊರಕಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿ.